ಸ್ಪಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ಕೀರ್ತಿ. ನಮಸ್ತೆ ಡಾಕ್ಟರ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಯಿಲೆ ಅನ್ನುವಂಥದ್ದು ಇದು ಈಗಿರುವಂತಹ ವಿಚಾರ ಅಲ್ಲ. ಹಳೆಯ ಕಾಲದಿಂದಲೂ ಅಥವಾ ಮನುಷ್ಯನ ಅಸ್ತಿತ್ವ ಯಾವಾಗದಿಂದ ಶುರುವಾಗಿದೆ ಅವಾಗದಿಂದ ಕೂಡ ಕಾಯಿಲೆ ಇದೆ. ಆದರೆ ಹೊಸ ಹೊಸ ಕಾಯಿಲೆಗಳು, ಜ್ವರಗಳು ಅಥವಾ ಬಾಧಿಸುವಂತಹ ಕೆಲವೊಂದು ವೈರಸ್ಗಳು ಅಟ್ಯಾಕ್ ಆಗುವಂಥದ್ದು ಈಗಿನ ಕಾಲದಲ್ಲಿ ಬಹಳ ಹೆಚ್ಚು. ಬಹುಶಃ ಅರಿವಿಗೆ ಬರ್ತಾ ಇರುವಂಥದ್ದು ಈಗ ಇರಬಹುದು, ಆದರೆ ಈಗ ಅದರ ಪ್ರಭಾವ ಜಾಸ್ತಿಯೇ ಆಗಿದೆ. ಹಾಗಾಗಿ ಇಂತಹ ಕಾಯಿಲೆಗಳ ಬಗ್ಗೆ ತಿಳಿಸಿಕೊಡುವಂತಹ ಕಾರ್ಯಕ್ರಮ ನಮಸ್ತೆ ಡಾಕ್ಟರ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ಇವತ್ತು ನಮ್ಮ ಜೊತೆ ವಿಶೇಷ ತಜ್ಞರಿದ್ದಾರೆ. ವಿಶೇಷ ಕಾಯಿಲೆ ಬಗ್ಗೆ ಮಾತಾಡ್ತೇವೆ. ಕಾಯಿಲೆಗಿಂತ ಹೆಚ್ಚಾಗಿ ಇದು ಜ್ವರ, ಡೆಂಗ್ಯೂ ಅನ್ನುವಂತಹ ಜ್ವರ ಯಾವ ರೀತಿ ಅಂತ ಹೇಳಿದ ತಕ್ಷಣ ದೊಡ್ಡ ದೊಡ್ಡ ಕಾಯಿಲೆಗಳು ಬಂದು ಹೋಗ್ತವೆ, ಗುಣ ಆಗ್ತವೆ, ಅದನ್ನು ಸೀರಿಯಸ್ ಆಗಿ ತಗೊಳ್ತೇವೆ. ಆದರೆ ಈ ಒಂದು ಕಾಯಿಲೆ ವರ್ಷ ಹೋದಂತೆ ಜಾಸ್ತಿ ಆಗ್ತಾನೆ ಬರ್ತಾ ಇದೆ. ಇದರ ಅರಿವು ನಮ್ಗೆ ಇದೆಯಾ ಅನ್ನುವಂಥದ್ದು ದೊಡ್ಡ ಪ್ರಶ್ನೆಯಾಗಿದೆ. ಡೆಂಗ್ಯೂವನ್ನು ನಮ್ಗೆ ಓಡಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲಲ್ಲ ಅನ್ನುವಂಥದ್ದು ಕೂಡ ಒಂದು ವೈದ್ಯಕೀಯ ಕ್ಷೇತ್ರದಲ್ಲಿ ಬೇಸರ ಮೂಡಿಸುವಂತಹ ಸಂಗತಿ. ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಮಾತಾಡಲಿಕ್ಕೆ ನಮ್ಮ ಜೊತೆ ಮಾಹಿತಿಯನ್ನು ತಿಳಿಸ್ಕೊಳ್ಳಿಕ್ಕೆ ವಿಶೇಷ ತಜ್ಞರು ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಅವರು ನಮ್ಮ ಜೊತೆ ಇದ್ದಾರೆ. ಡಿಸ್ಟ್ರಿಕ್ಟ್ ವೆಕ್ಟರ್ ಬಾರ್ನ್ ಡಿಸೀಸ್ ಕಂಟ್ರೋಲ್ ಆಫೀಸರ್. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಮತ್ತೆ ಮಳೆ ನಿಂತಿದೆ, ಸೊ ಮತ್ತೆ ವೆಕ್ಟರ್ ಬಾರ್ನ್ ಡಿಸೀಸಸ್ ಎಲ್ಲ ಶುರುವಾಗುವ ಸಾಧ್ಯತೆ ಇರ್ತದೆ. ಸೊ ಮತ್ತೆ ನಮ್ಮ 365 ದಿವಸ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಗೆ ವೆಕ್ಟರ್ ಬಾರ್ನ್ ಡಿಸೀಸ್ ಕಂಟ್ರೋಲ್ ಇದ್ದೇ ಬೇಕಾಗ್ತದೆ. ಎಸ್. ಸೊ ಡಾಕ್ಟರ್, ಒಂದು ಪ್ರಶ್ನೆ. ಈಗ ವಸಂತ ಋತು ಅಂತ ಹೇಳಿದ ತಕ್ಷಣ ಮಳೆಗಾಲ, ಅದರ ಜೊತೆಗೆ ಒಂದು ರೈತರಿಗೆ ಖುಷಿ, ಮಳೆ ಬರ್ತಿದೆ ಏನೋ ಅಂತ. ಆದರೆ ಡಾಕ್ಟರ್ನವರಿಗೆ ಟೆನ್ಷನ್ಸ್ ಜಾಸ್ತಿ. ಇನ್ಯಾವ ಸಾಂಕ್ರಾಮಿಕ ರೋಗಕ್ಕೆ ಜನ ತುತ್ತಾಗ್ತಾರೆ ಅನ್ನುವಂಥದ್ದು. ಜನರಿಗೆ ಎಜುಕೇಶನ್ ಎಷ್ಟೇ ತಗೊಳ್ತಾ ಇದ್ರು ಈ ಹೆಲ್ತ್ ಬಗ್ಗೆ ಇರುವಂಥ ಅವೇರ್ನೆಸ್ ಬೆಳವಣಿಗೆ ಆಗೋ ಹಾಗೆ ಕಾಣಿಸ್ತಾ ಇಲ್ಲ. ಸೊ ಏನು ಹೇಳ್ತೀರಾ? ಡೆಂಗ್ಯೂ ಜ್ವರ ಯೋಚನೆ ಮಾಡಬೇಕಾದ ವಿಚಾರನ ಈ ಸಂದರ್ಭದಲ್ಲಿ? ಖಂಡಿತ ಹೌದು. ಯಾಕೆಂತ ಹೇಳಿದ್ರೆ ನೋಡಿ, ಈಗ ಡೆಂಗ್ಯೂ ಜ್ವರ ಮತ್ತು ನಮ್ಮ ಕೋವಿಡ್, ನಾವು 2020-21ರಲ್ಲಿ ಸಾಕಷ್ಟು ಕೋವಿಡ್ ಅನುಭವಿಸಿದ್ದೇವೆ. 22ರ ಸಾಧಾರಣ ಒಂದು ಸ್ವಲ್ಪ ಸಮಯ ಕೂಡ ತೊಂದರೆಯನ್ನು ಪಡೆದುಕೊಂಡಿದ್ದೀವಿ. ಆ ಎಲ್ಲ ಸಮಯದಲ್ಲಿ ನಾವು ಕೂಡ ಸಾಕಷ್ಟು ಆ ಬಗ್ಗೆ ವಿಚಾರ ಕೂಡ ಮಾಡಿದ್ದೀವಿ. ಆದರೆ ಒಂದು ಏನು ಅಂತ ಹೇಳಿದ್ರೆ, ನಮಗೆ ಕೋವಿಡ್ಗೆ ಒಂದು ಲಸಿಕೆ ಅಂತ ಬಂತು. ಸೊ ಅದು ಒಂದು ದೊಡ್ಡ ರಾಮಬಾಣ ಆಯಿತು. ಇನ್ನೊಂದು ಕೋವಿಡ್ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ, ಒಬ್ಬನಿಗೆ ಕೋವಿಡ್ ಬಂತು, ಅವನಿಗೆ ಮಾಸ್ಕ್ ಹಾಕಿದ್ದೆವು. ಯಾವನಿಗೆಲ್ಲ ಕೋವಿಡ್ ಹರಡಿಸುವ ಸಾಧ್ಯತೆ ಇದೆ ಅವರನ್ನೆಲ್ಲ ನಾವು ಸರ್ವಿಲೆನ್ಸ್ ಮುಖಾಂತರ ಅಥವಾ ಜನರ ಮುಖಾಂತರ ಅಥವಾ ಮಾಧ್ಯಮದ ಮುಖಾಂತರ ಕಂಡು ಹಿಡಿದು ಅವ್ರಿಗೂ ಕೂಡ ಜಾಗೃತಿ ಆಗಿರಿ, ನಿಮಗೆ ಕೋವಿಡ್ ಬರ್ಬೋದು, ಅದೇ ರೀತಿ ನೀವು ಇನ್ನೊಬ್ರಿಗೆ ಕೋವಿಡ್ ಕೊಡಬೇಡಿ ಹೇಳೋದ್ರ ಮೂಲಕ ನಾವು ಒಂದಷ್ಟು ಕೋವಿಡನ್ನು ಹಿಡಿದಿಡ್ಲಿಕ್ಕೆ ಆಯಿತು. ಒಂದು ಮಾಸ್ಕ್ ಆಯಿತು, ಒಂದು ವ್ಯಾಕ್ಸಿನ್ ಆಯಿತು, ಒಂದು ಜನರ ಅವೇರ್ನೆಸ್ ಮೂಲಕ ಜನರು ಕೋವಿಡ್ ಬಂದವರನ್ನು ಇನ್ನೊಬ್ಬರಿಗೆ ಕೋವಿಡ್ ಕೊಡದ ರೀತಿಯಲ್ಲಿ ಒಂದು ತಡೆ ಹಿಡಿಯುವ ಕಾರ್ಯಕ್ರಮ ಕೂಡ ಮಾಡಿದರು. ಇನ್ನೊಂದು ಸ್ವಲ್ಪ ಮುಂದುವರಿದು ಹೇಳೋದಿದ್ರೆ, ಕೋವಿಡ್ಗೆ ಒಂದಷ್ಟು ಮದ್ದು ಕೂಡ ಇತ್ತು. ಬಟ್ ಡೆಂಗು ಹಾಗೆಲ್ಲ. ಡೆಂಗು ನಮಗೆ ಕಳೆದ 20-30 ವರ್ಷದಿಂದ ತೊಂದರೆ ಕೊಡ್ತಾನೆ ಇದೆ, ಹಾಗೂ ಜನ ಸಾಯ್ತಾನೆ ಇದ್ದಾರೆ. ಯಾಕೆಂತ ಹೇಳಿದ್ರೆ, ಡೆಂಗು ಅಲ್ಲಿ ನಮಗೆ ಯಾವುದೇ ಔಷಧಿ ಇಲ್ಲ. ಒಂದ್ಸಲ ಡೆಂಗು ರೋಗ ಬಂತು ಅಂತ ಹೇಳಿದ್ರೆ ಗುಣಪಡಿಸ್ಲಿಕ್ಕೆ ಯಾವುದೇ ಔಷಧಿ ಇಲ್ಲ. ಅದಕ್ಕಿಂತ ದೊಡ್ಡ ಕಷ್ಟ ಅಂತ ಹೇಳಿದ್ರೆ, ಡೆಂಗು ಬಾರದ ರೀತಿಯಲ್ಲಿ ನಮ್ಮಲ್ಲಿ ಪಡ್ಕೊಳ್ಳಿಕ್ಕೆ ಯಾವುದೇ ಲಸಿಕೆ ಅಥವಾ ವ್ಯಾಕ್ಸಿನ್ ಇಲ್ಲ. ಇದು ಎರಡನೇ ತೊಂದರೆ. ಈ ಎರಡಲ್ಲದೆ ಕೇವಲ ಮಾಸ್ಕ್ ಹಾಕಿದ್ರೆ ಅಥವಾ ಒಂದಷ್ಟು ಜನರನ್ನು ಒಂದು ಮೂಲೆಯಲ್ಲಿಟ್ಟು ಜಾಗ್ರತೆ ಮಾಡಿದ್ರೆ ನಿಲ್ಲಿಸುವಂತ ರೋಗ ಇದಲ್ಲ. ಯಾಕಂದ್ರೆ ಇದು ಹರಡುವುದು ಸೊಳ್ಳೆಯಿಂದ. ಒಬ್ಬನಿಗೆ ಡೆಂಗು ಬಂತು ಅಂತ ಹೇಳಿದ್ರೆ ಅವನಿಗೆ ಕಚ್ಚಿದ ಸೊಳ್ಳೆ ಒಂದಷ್ಟು ಚಿಕ್ಕ ಜಾಗದ ಮೂಲಕ, ಅಂದ್ರೆ ಸೊಳ್ಳೆ ಹಾರಿ ಹೋಗ್ಲಿಕ್ಕೆ ಜಾಗ ಬೇಕು, ಅಷ್ಟು ಜಾಗದಲ್ಲಿ ಹೊರಗಡೆ ಹಾರಿ ಹೋಗ್ಬೋದು. ಸುಮಾರು 1 ಕಿಲೋಮೀಟರ್ ದೂರದಷ್ಟು ಒಂದು ಡೆಂಗು ಸೊಳ್ಳೆ ಹಾರಾಡ್ತದೆ. ಆ ಜಾಗದಲ್ಲಿ ಎಷ್ಟು ಜನ ಇರ್ತಾರೆ ಅವ್ರಿಗೆಲ್ಲರಿಗೂ ಡೆಂಗು ಪಸರಿಸುವ ಸಾಧ್ಯತೆ ಇರ್ತದೆ. ಆದ ಕಾರಣ ಡೆಂಗು ಕೋವಿಡ್ಗಿಂತಲೂ ಭಯಂಕರ.
ಓಕೆ. ಸೊ ನೀವೇ ಸ್ಟೇಟ್ಮೆಂಟ್ ಮಾಡಿದ್ರಿ ಡಾಕ್ಟರ್, ಭಯ ಆಗ್ತಾ ಇದೆ ಈ ಸಂದರ್ಭದಲ್ಲಿ. ಯಾಕಂತ ಹೇಳಿದ್ರೆ ಕೋವಿಡ್ ಅನ್ನುವಂಥದ್ದೇ ನಮಗೆ ನರಕ ದರ್ಶನ ಮಾಡಿಸಿತ್ತು. ಆದರೆ ಡೆಂಗ್ಯೂ ಅನ್ನೋದು ಪ್ರತಿ ವರ್ಷ ಇದ್ರ ಬಗ್ಗೆ ಮಾತು ಬರುತ್ತೆ. ಒಂದು ಪ್ರದೇಶದಲ್ಲಿ ಹರಡಿದ ತಕ್ಷಣ ಅಲ್ಲಿರೋರೆಲ್ಲರೂ ಹೌದು ಸೊಳ್ಳೆಯಿಂದ ಡೆಂಗ್ಯೂ ಬರುತ್ತೆ ಅಂತ ಆ ಟೈಮಿಗೆ ಮಾತ್ರ ಅಲರ್ಟ್ ಆಗ್ತಾರೆ. ಈಗ ಡೆಂಗ್ಯೂ ಹರಡುವಂತಹ ಬಗ್ಗೆ ಹೇಗೆ ಅನ್ನುವಂಥದ್ದು ಖಂಡಿತವಾಗ್ಲೂ ಗೊತ್ತಿದೆ, ಆದರೆ ನೀವು ಅದನ್ನು ವಿವರಿಸಿದ್ರೆ ಇನ್ನೂ ಸೂಕ್ತ ಅಂತ ಅನಿಸುತ್ತೆ. ಡೆಂಗ್ಯೂ ಹೇಗೆಲ್ಲ ಹರಡಬಹುದು? ಈಗ ಮೊದಲನೇದಾಗಿ ನೋಡಿ, ಡೆಂಗು ನಮ್ಮ ದಕ್ಷಿಣ ಕನ್ನಡದ ಪಾಲಿಗೆ ನಾವು ಸೊಳ್ಳೆ ಅಂತ ಹೇಳಿದ್ರೆ ನಮ್ಮ ಊರು ಹೇಳಿ ಮಾಡಿಸುವಂಥದ್ದು ಸೊಳ್ಳೆಗೆ. ಯಾಕೆಂತ ಹೇಳಿದ್ರೆ ನಮ್ಮ ಈ ಬೆವರ್ತಾ ಇದೆ ನೋಡಿ, ಹ್ಯುಮಿಡಿಟಿ ಜಾಸ್ತಿ ಇದೆ ನಮ್ಮಲ್ಲಿ, ಅಥವಾ ತೇವಾಂಶ ಜಾಸ್ತಿ ಇದೆ. ಸುಮಾರು 90-95% ಹೋಗುತ್ತೆ ನಮ್ಮಲ್ಲಿ. ಸೊ ಯಾವಾಗ ತೇವಾಂಶ 60% ಜಾಸ್ತಿ ಹೋಗ್ತದೋ ಆಗೆಲ್ಲ ಈ ಸೊಳ್ಳೆಗಳಿಗೆ ಬದುಕಲಿಕ್ಕೆ ಹಾಗೂ ತಮ್ಮ ವಂಶಾಭಿವೃದ್ಧಿ ಮಾಡಲಿಕ್ಕೆ ತುಂಬ ಒಳ್ಳೆಯದು. ಅದಕ್ಕೆ ಅಂತೂ ಹೇಳಿ ಮಾಡಿಸಿದಂತಾಯಿತು. ಎರಡನೇದು ನಮ್ಮ ಉಷ್ಣತೆ. ನಮ್ಮಲ್ಲಿ ಯಾವತ್ತೂ 18 ಡಿಗ್ರಿಗಿಂತ ಕಮ್ಮಿ ಬಂದಿಲ್ಲ ಉಷ್ಣತೆ. ಸಾಧಾರಣ 35-36ಗಿಂತ ಮೇಲೆ ಹೋಗಿಲ್ಲ. ಸೊಳ್ಳೆಗೆ ಎಕ್ಸಾಕ್ಟ್ಲಿ ಬೇಕಿರೋದು ಇದೇ ಟೆಂಪರೇಚರ್ ತನ್ನ ಸಂಖ್ಯೆ ಜಾಸ್ತಿ ಮಾಡ್ಕೊಳ್ಳಿಕ್ಕೆ. ಸೊ ನಿಮ್ಮಲ್ಲಿ ತೇವಾಂಶ ಇದೆ, ನಿಮ್ಮಲ್ಲಿ ಸರಿಯಾದ ಉಷ್ಣತೆ ಇದೆ. 365 ದಿವಸ ಕೂಡ ನಾವು ಸೊಳ್ಳೆಗಳನ್ನು ಉತ್ಪಾದಿಸ್ತಾ ಇರ್ತೀವಿ. ಇದೊಂದು ಕಾರಣದಿಂದಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಡೆಂಗು ನಿರಂತರ. ಅದೇ ರೀತಿ ಡೆಂಗು ಹರಡುವುದು ಕೂಡ ಸೊಳ್ಳೆಯಿಂದ. ಯಾಕೆ ನಿರಂತರ ಅಂತ ಹೇಳಿದ್ರೆ ನಮ್ಮಲ್ಲಿ ಸೊಳ್ಳೆ ಹುಟ್ಟುವುದು ನಿರಂತರ, ಸೊಳ್ಳೆ ಇರುವ ಕಾರಣ ಡೆಂಗು ಹರಡುವುದು ಕೂಡ ನಿರಂತರ. ಜನರಿಗೆ ಯಾಕೆ ಅದರ ಬಗ್ಗೆ ಅಷ್ಟೊಂದು ಯೋಚನೆ ಬರ್ತಾ ಇಲ್ಲ ಅಂತ ಹೇಳಿದ್ರೆ, ನಮಗೆ ಯಾವಾಗ ನಮ್ಮ ಮನೆಯಲ್ಲಿ ಬರ್ತದೋ ಡೆಂಗು ಆಗ ಮಾತ್ರ ನಾವು ಡೆಂಗು ಬಗ್ಗೆ ಯೋಚಿಸ್ತೇವೆ. ಎಲ್ಲೋ ದೂರದಲ್ಲಿ ಬಂದಿದೆ, ಅಲ್ಲೂ ದೂರದಲ್ಲಿ ಬಂದಿದೆ, ನನಗೆ ಬರಲಿಕ್ಕಿಲ್ಲ ಅನ್ನೋ ಒಂದು ತಪ್ಪು ಕಲ್ಪನೆಯಲ್ಲಿ ಇರ್ತೇವೆ. ಆದರೆ ಸತ್ಯಾಂಶ ಏನು ಅಂತ ಹೇಳಿದರೆ, ಸೊಳ್ಳೆಯಿಂದ ಹರಡುವ ಕಾರಣ, ಸೊಳ್ಳೆ ಆಗಲೇ ಹೇಳಿದಾಗೆ ಎಷ್ಟು ದೂರದಿಂದ ಎಷ್ಟು ದೂರನೂ ಹೋಗ್ಬೋದು, ಮರಿನೂ ಸಾಕಷ್ಟು ಆಗ್ತದೆ. ಈ ಒಂದು ಕಾರಣದಿಂದಾಗಿ ಮಂಗಳೂರು ನಗರದಲ್ಲಿ ಈಡಿಸ್ ಸೊಳ್ಳೆ ಅಂತ ಹೇಳ್ತೀವಿ ನಾವು. ಈಡಿಸ್ ಜಾತಿಯ ಸೊಳ್ಳೆಯಲ್ಲಿ 2-3 ವಿಧ ಇರುತ್ತೆ. ಹಾಗೆ ನೋಡಿದರೆ 3000 ವಿಧ ಇದೆ. ಬಟ್ ನಮಗೆ ಬೇಕಾಗಿರೋದು 1-2-3 ವಿಧ. ಒಂದು ಈಡಿಸ್, ಇನ್ನೊಂದು ಅನಾಫಿಲಿಸ್, ಮತ್ತೊಂದು ಕ್ಯೂಲೆಕ್ಸ್. ಅದರಲ್ಲಿ ಡೆಂಗುವನ್ನು ಹರಡಿಸೋದು ಈಡಿಸ್ ಸೊಳ್ಳೆ. ಈ ಈಡಿಸ್ ಸೊಳ್ಳೆದು ಇನ್ನೊಂದು ಸ್ಪೆಷಾಲಿಟಿ ಇದೆ. ಹೆಣ್ಣು ಈಡಿಸ್ ಸೊಳ್ಳೆ ಮಾತ್ರ ಕಚ್ತದೆ ಮನುಷ್ಯರಿಗೆ. ಮತ್ತೊಂದು ವಿಶೇಷತೆ ಅಂತ ಹೇಳಿದ್ರೆ ಹಗಲಲ್ಲಿ ಕಚ್ತದೆ, ಹೆಣ್ಣು ಸೊಳ್ಳೆ ಕಚ್ತದೆ. ಹಾಗೂ ಇದು ಸ್ವಚ್ಛ ನಿಂತ ನೀರಲ್ಲಿ ಹುಟ್ಟುತ್ತದೆ. ಸ್ವಚ್ಛ ನಿಂತ ನೀರು. ಈಗ ಏನಾಗತ್ತೆ, ಜನರಿಗೆ ಒಂದು ರೀತಿಯ ಮನಸ್ಥಿತಿ ಇರುತ್ತೆ. ಸೊಳ್ಳೆ ಅಂತ ಹೇಳಿದ್ರೆ ಅದು ಏನು, ಕೊಳಚೆ ನೀರು ಅಥವಾ ಹಾಳಾದ ನೀರು ಅಥವಾ ತುಂಬಾ ದಿವಸದಿಂದ ಕಟ್ಟಿ ನಿಂತ ನೀರು, ಹಾಗೆ ಯೋಚಿಸ್ತಾರೆ. ಇದು ಹಾಗಲ್ಲ. ನಿಮ್ಮ ಶುದ್ಧವಾದ ಬಿಸ್ಲೇರಿ ಅಥವಾ ಯಾವುದೇ ಬ್ರ್ಯಾಂಡಿನ ಕುಡಿಯುವ ನೀರನ್ನು ಬಾಟ್ಲಿ ಓಪನ್ ಮಾಡಿ ಇಟ್ಟು ಬಿಡಿ, 15 ದಿವಸ ಬಿಟ್ಟು ನೋಡಿ ಸೊಳ್ಳೆ ರೆಡಿ ಇರ್ತದೆ. ಸ್ವಚ್ಛ ನಿಂತ ನೀರಲ್ಲಿ ಹುಟ್ಟುವ ಈಡಿಸ್ ಜಾತಿಯ ಸೊಳ್ಳೆಯಿಂದ ಡೆಂಗು ಹರಡ್ತದೆ. ಸರಿ, ಈಗ ಡಾಕ್ಟರ್ ನೀವೇ ಹೇಳಿದ್ರಿ, ಈಗ ಅವೇರ್ನೆಸ್ ಬೇಕು ಜನರಿಗೆ. ಈಗ ನಾವು ಎಳ್ನೀರು ಕುಡಿತೇವೆ, ಅದನ್ನು ಮಗುಚಿ ಹಾಕ್ಲಿಕ್ಕೆ ಹೇಳ್ತೇವೆ, ಕುಡ್ದಾದ ನಂತರ ನೀರು ನಿಲ್ಲಬಾರ್ದು, ಸೊಳ್ಳೆ ಬರುತ್ತೆ ಅನ್ನುವಂಥದ್ದು. ಬೇರೆ ಬೇರೆ ಕೊಳಚೆ ನೀರು ನಿಲ್ಲಬಾರ್ದು, ಇದರಿಂದ ಕಾಯಿಲೆ ಬರುತ್ತೆ, ಇದೆಲ್ಲವೂ ಕೂಡ ಡಾಕ್ಟರೇ ಹೇಳುವಂಥದ್ದು. ಈಗ ಸ್ವಚ್ಛ ನೀರಲ್ಲೇ ಸೊಳ್ಳೆ ಹುಡ್ತದೆ ಅಂತ ಹೇಳಿದ್ರೆ ನಾವು ಏನು ಮಾಡಲಿಕ್ಕೆ ಸಾಧ್ಯ? ನಮ್ಗೇನು ದಾರಿಗಳಿದೆ? ಖಂಡಿತ ಹೌದು. ಈಗ ನೋಡಿ, ಈಗ ಸ್ವಚ್ಛ ನಿಂತ ನೀರು, ಹಾಗಾದ್ರೆ ನಮ್ಮ ಹಿರಿಯರಿಗೆಲ್ಲ ಇಷ್ಟೊಂದು ಡೆಂಗು ಇರಲಿಲ್ಲ. ಹೌದು. ಯಾಕೆಂತ ಹೇಳಿದ್ರೆ ಆಗದ ವ್ಯವಸ್ಥೆ ಆಗಿತ್ತು. ನೋಡಿ, ನಮ್ಮ ಹಿಂದಿನ ಕಾಲದಲ್ಲಿ, ಹಿರಿಯರ ಕಾಲದಲ್ಲಿ ಏನಾಗ್ತಿತ್ತು, ಕೆಲವೊಂದಷ್ಟು ಬದಲಾವಣೆ ಈಗಕ್ಕೆ ಹೋಲಿಸಿದ್ರೆ ಇತ್ತು. ಆಗ ಮನೆಗಳೆಲ್ಲ ಹಂಚಿನ ಮಾಡಿದ್ದವಾಗಿತ್ತು. ಸೊ ಎಲ್ಲೂ ನೀರು ನಿಲ್ತಾ ಇರಲಿಲ್ಲ, ನೀರು ಇಳಿದು ಹೋಗ್ತಾ ಇತ್ತು ಮಳೆ ಬಂದ ತಕ್ಷಣ. ಮನೆ ಅಂಗಳ ಮಣ್ಣಿದ್ದಾಗಿರ್ತು, ಎಲ್ಲೂ ಸಿಮೆಂಟ್ ಹಾಕಿ ಈಗಿನ ಥರ ಕಾಂಕ್ರೀಟ್ ಮಾಡಿ ಸುಮ್ಮನೆ ಒಂಥರ ಪಳಪಳ ಮಾಡಿರಲಿಲ್ಲ. ಸೊ ನೀರು ಮಣ್ಣಿನ ಅಂಗಳಲ್ಲಿ ಇಂಗಿ ಹೋಗ್ತಾ ಇತ್ತು, ಇಲ್ಲ ಹರಿದು ಹೋಗ್ತಾ ಇತ್ತು. ಮನೆಯಲ್ಲಿ ಅವತ್ತಿನ ನೀರು ಅವತ್ತೇ ತೆಗೀತಾ ಇದ್ರು. ಬಾವಿ ಇರ್ತಾ ಇತ್ತು, ಬಾವಿಯಿಂದ ನೀರು ಸೇದ್ತಾ ಇದ್ರು. ಸೊ ಅವತ್ತಿಗೆ ಬೇಕಾದ ನೀರನ್ನು ಅವತ್ತು ಸೇದಿ ಯೂಸ್ ಮಾಡ್ತಾ ಇದ್ರು. ಸೊ ನೀರನ್ನು ತೆಗೆದಿಡುವಂಥ ಕ್ರಮ ಇರಲಿಲ್ಲ ನಮ್ಮಲ್ಲಿ. ಹೆಚ್ಚಿನ ಅಂಶ ಅಜ್ಜಿಯವರೆಲ್ಲ ಹಿಂದಿನ ದಿವಸ ನೀರನ್ನೇ ಉಪಯೋಗಿಸ್ತಾ ಇರಲಿಲ್ಲ. ಈವನ್ ಸ್ನಾನ ಮಾಡುವ ನೀರನ್ನು ಕೂಡ ಅವತ್ತಿನ ದಿವಸದ ನೀರನ್ನು ಅವತ್ತೇ ಬಾವಿಯಿಂದ ಸೇದಿ ಯೂಸ್ ಮಾಡ್ತಾ ಇದ್ರು. ಸರಿ ತಾನೆ? ಸೊ ನೀವು ನೀರು ಸೇದುವಾಗ ಪ್ರತಿ ಸಲ ದಿಂಬಿಗೆ ನೀರಿಗೆ ಹಾಕುವಾಗ ಒಂದಷ್ಟು ಆ ನೀರು ತಳಮಳಗೊಳ್ತದೆ.
ಆಮೇಲೆ ಬೆಳಿಗ್ಗೆಯಿಂದ ಸಂಜೆವರೆಗೆ ಒಂದಲ್ಲ ಒಂದು ಕಾರಣಕ್ಕೆ ನೀರು ಸೇರ್ತಾ ಇರ್ತಾರೆ. ಸೊ ನಮ್ಮಲ್ಲಿ ನೀರು ಅಂತ ಇಳ್ಕೊಳ್ಳೋದು ಬಾವಿಯಲ್ಲಿ. ಅಂತ ಬಾವಿಗೆ ಕೂಡ ದಿವಸಕ್ಕೆ 16 ಸಲ ಬಿಂದಿಗೆ ಇಳಿಯುವ ಕಾರಣ ಅದರಲ್ಲಿ ನೀರು ತಳಮಳಗೊಳ್ತದೆ, ಸೊಳ್ಳೆ ಮೊಟ್ಟೆ ಇಡೋದಿಲ್ಲ. ಮನೆಯಲ್ಲಿ ಬೆಳಿಗ್ಗೆಯಿಂದ ಸಂಜೆವರೆಗೆ ಒಲೆ ಉರಿತಾ ಇರ್ತದೆ, ಕಟ್ಟಿಗೆ ಒಲೆ ಉರಿತಾ ಇತ್ತು, ಮೊದಲು ಹೊಗೆ ಬರ್ತಾ ಇತ್ತು, ಹುಟ್ಟಿದ ಸೊಳ್ಳೆಗೆ ಮನೆ ಒಳಗೆ ಇರ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಮಳೆ ಬರ್ತಾ ಇತ್ತು, ಮಳೆ ನೀರು ಹರಿದು ಹೋಗ್ತಾ ಇತ್ತು, ನೀರು ನಿಲ್ತಾ ಇರಲಿಲ್ಲ. ಆಗಂತೂ ನಮ್ಮಲ್ಲಿ ಪ್ಲಾಸ್ಟಿಕ್ ಲೋಟನೂ ಇರಲಿಲ್ಲ, ಅಥವಾ ಯಾವುದೇ ಮನೆಯಲ್ಲಿ ಔತಣಕೂಟ ಇದ್ದರೆ ಪ್ಲಾಸ್ಟಿಕ್ ತಟ್ಟೆಗಳಾಗಲಿ, ನಮ್ಮ ಡಿಸ್ಪೋಸೇಬಲ್ ಅಂತ ಏನು ಹೇಳ್ತೀವಿ, ಈ ರೀತಿಯ ತಟ್ಟೆಗಳಾಗಲಿ ಇದನ್ನು ಯೂಸ್ ಮಾಡ್ತಾ ಇರಲಿ. ಆಗ ನೀವು ಹೇಳಿದ ಎಳ್ನೀರು ಒಂದು ಇರ್ತಾ ಇತ್ತು. ಎಳ್ನೀರನ್ನು ಕೂಡ ಆಗ ಕಟ್ ಮಾಡಿ ಮತ್ತೆ ಅದರ ಒಳಗಿದ್ದೆಲ್ಲ ತಿಂದೇ ಬಿಸಾಡ್ತಾ ಇದ್ರು. ಈಗಿನ ಥರ ಅಷ್ಟಕ್ಕೆ ಬಿಡ್ತಾ ಇರಲಿಲ್ಲ, ಒಣಗಿಸಿ 2-3 ದಿವಸದೊಳಗೆ ಅದನ್ನು ಉರುವಲಾಗಿ ಉಪಯೋಗಿಸ್ತಾ ಇದ್ರು. ಸೊ ಇದೆಲ್ಲ ಒಂದು ಸ್ಥೂಲ ವಿಷಯ, ಯಾಕೆ ನಮ್ಮ ಬದಲಾವಣೆಗಳು ಇವತ್ತು ಡೆಂಗ್ಯೂವನ್ನು ಕೊಟ್ಟಿದೆ ಅಂತೇಳಿ. ನಾವೇ ನೀರನ್ನು ಸ್ಟೋರ್ ಮಾಡ್ತಾ ಇದ್ದೀವಿ, ನಾವೇ ಔತಣಕೂಟ, ಆ ಕೂಟ, ಈ ಕೂಟ ಅಂತೇಳಿ ಪ್ಲಾಸ್ಟಿಕ್ ಘನತ್ಯಾಜ್ಯ ವಸ್ತುಗಳನ್ನು ತರ್ತಾ ಇದ್ದೀವಿ. ನಮ್ಮದು ವಿಲೇವಾರಿ ಕಮ್ಮಿ ಆಗಿದೆ, ಘನವಸ್ತು ತ್ಯಾಜ್ಯ ವಸ್ತುಗಳದ್ದು. ನೀರು ನಿಲ್ಲುವಂಥ ವ್ಯವಸ್ಥೆ ಜಾಸ್ತಿ ಆಗಿದೆ. ಮನೆಯಲ್ಲಿ ಸಂಪು ಬಂದಿದೆ, ಮನೆ ಮಾಡಿಯಲ್ಲಿ ಕೂಡ ಟಾಂಕಿ ಬಂದಿದೆ, ಮನೆಯ ಮಾಡಲ್ಲಿ ಟ್ಯಾರಿಸ್ ಸಮತೋಲನವಾಗಿಲ್ಲ, ನೀರು ನಿಲ್ತದೆ ಅಲ್ಲಿ. ಸೊ ಇದೆಲ್ಲ ಕಾರಣಗಳು. ನೀವು ಹೇಳಿದ್ದು ಖಂಡಿತ, ಸಿಯಾಳ ಕೂಡ ಒಂದು ದೊಡ್ಡ ಕಾರಣ. ಆದರೆ ಇವತ್ತು ನಿಮ್ಮ ಈ ಚಾನೆಲ್ಗಳ, ನಿಮ್ಮ ಈ ಮಾಧ್ಯಮಗಳಿಂದ ಜನ ಕೇಳಿ ಖಂಡಿತ ಅವರಂತೂ ಚೇಂಜ್ ಆಗಿದ್ದಾರೆ. ನಾವು ನೋಡಿದ್ದೇವೆ, ಕಳೆದ 7-8 ವರ್ಷದಿಂದ ನಾನು ನೋಡಿದ್ದೇನೆ. ಈ ಮಾಧ್ಯಮದ ಮೂಲಕ ಏನು ನಾವು ಅಥವಾ ನೀವುಗಳು ಏನು ಇದರ ಬಗ್ಗೆ ಹೇಳಿದ್ದೀರಾ, ಯಾವುದೇ ಸಿಯಾಳದ ಅಂಗಡಿಗೆ ಇವತ್ತು ನೀವು ಹೋಗಿ, ಅವ್ರು ಹೋಗಿ ಅದನ್ನು ಓಪನ್ ಮಾಡ್ತಾರೆ, ಅದನ್ನು ಅಥವಾ ಯಾವುದಾದ್ರೂ ಒಂದು ಬ್ಯಾಗಲ್ಲಿ ಕಟ್ಟಿಡ್ತಾರೆ. ಸೊ ನೀರು ನಿಲ್ಲದಾಗೆ ನೋಡ್ತಾರೆ. ಹಾಗೆ ನೋಡಿದರೆ ನಾವು ಮನೆಗಳಲ್ಲಿ ತಂದ ಸಿಯಾಳವನ್ನು ಮಾತ್ರ ನೀರು ನಿಲ್ಲುವಾಗೆ ಇಟ್ಕೋತಾ ಇದ್ದೀವಿ. ಸೊ ಅದು ತುಂಬಾ ಬದಲಾವಣೆ ಆಗಿದೆ. ಸೊ ಎಲ್ಲಿ ನೀರು ನಿಲ್ತದೋ ಅಲ್ಲಿ ಸೊಳ್ಳೆ ಉತ್ಪತ್ತಿ ಆಗ್ತದೆ. ನೀರು ನಿಲ್ಲಿಸುವುದು ನಾವೇ. ನೀರು ನಿಲ್ಲದಾಗಿ ಏನು ಮಾಡಬೇಕು ಅಂತ ತಾವು ಕೇಳಿದ್ರಿ. ಸೊ ಮೊದಲನೇದಾಗಿ ನಿಮ್ಮ ಬಾವಿಗಳನ್ನು ಉಪಯೋಗಿಸುತ್ತಿಲ್ಲದಿದ್ರೆ ಮೇಲ್ಗಡೆ ಕಾಂಕ್ರೀಟ್ ಹಾಕಿ, ಬಾವಿ ಮುಚ್ಚಿ ಅಂತ ಹೇಳಿದ್ದಲ್ಲ, ಬಾವಿಗೆ ಮುಚ್ಚಳ ಒದಗಿಸಿ ಕಾಂಕ್ರೀಟ್ ಹಾಕ್ಬೋದು, ಬಂದ್ ಮಾಡ್ತಾರೆ ಸ್ಲ್ಯಾಪ್ ಮಾಡಿ. ಅಥವಾ ಅದರ ಮೇಲೆ ಸೊಳ್ಳೆಯ ಪರದೆಯಷ್ಟು ಚಿಕ್ಕ ರಂಧ್ರ ಇರುವ ಪರದೆ ಹಾಕಿ. ಪರದೆ ಈಗಲೂ ಹಾಕ್ತಾರೆ, ಈಗ ಹಾಕುವ ಪರದೆ ದೊಡ್ಡ ರಂಧ್ರ ಇರ್ತದೆ, ಅವರು ಎಳೆ ಬೀಳ್ಬಾರ್ದು ಅಂತ ಹಾಕ್ತಾರೆ, ಸೊಳ್ಳೆ ಹೋಗ್ಬಾರ್ದು ಅಂತ ಹಾಕಲ್ಲ. ಅಷ್ಟು ಸಣ್ಣದಾದ ತುಂಬ ಮೆಶ್ ಟೈಪ್ ಇದ್ದು ಇದು ಹಾಕ್ಬೋದು, ಬಾವಿಯನ್ನು ಮುಚ್ಬೋದು. ಮನೆ ಮೇಲ್ಗಿಡುವ ಟಾಂಕಿಯನ್ನು ಸರಿಯಾಗಿ ಮುಚ್ಚಿ, ಹೆಚ್ಚಾಗಿ ಈಗ ಸರ್ಕಾರ ಕೂಡ ಈ ನೀರಿನ ಟ್ಯಾಂಕ್ ತಿರುಗಣೆ ಟೈಪ್ ಇದ್ದು ಮುಚ್ಚಳ ಬರ್ತಾ ಇದೆ, ಸೊ ಬಂದ್ ಆಗ್ತಾ ಇದೆ. ಸಂಪುಗಳನ್ನು ಸರಿಯಾಗಿ ಮುಚ್ಚಿ. ಒಂದು ವೇಳೆ ನಿಮ್ಮಲ್ಲಿ ನೀರು ನಿಲ್ಲುವಂಥ ವ್ಯವಸ್ಥೆ ಇದ್ರೆ ಅಥವಾ ನಿಲ್ಲಿಸಬೇಕಾಗ್ತಾ ಇದ್ರೆ, ಯಾರಾದರೂ ಕೆಲವರಂತೂ ತಾವರೆ ಹೂ ಸಾಕ್ತಾರೆ, ಲಿಲ್ಲಿ ಸಾಕ್ತಾರೆ, ವಾಟರ್ ಲಿಲ್ಲಿ ಅಥವಾ ನೈದಿಲೆ ಸಾಕ್ತಾರೆ. ಸೊ ಅವರೆಲ್ಲ ಗಪ್ಪಿ ಮೀನು ಅಂತ ಸಿಗತ್ತೆ, ಸೊ ಅವುಗಳನ್ನು ಸಾಕ್ಬೋದು, ಅವುಗಳ ಲಾರ್ವವನ್ನು ತಿಂತವೆ. ಸೊ ನಾವು ಒಂದು ವೇಳೆ ಇದನ್ನು ಮಾಡಿದರೆ ಖಂಡಿತವಾಗಿಯೂ ಈ ಸೊಳ್ಳೆ ಮೊಟ್ಟೆ ಇಡೋದಿಲ್ಲ. ಸೊಳ್ಳೆ ಮೊಟ್ಟೆ ಇಡ್ತದೆ ನೋಡಿ, ಮರಿ ಹಾಕಲ್ಲ. ಇದಕ್ಕಿಂತ ದೊಡ್ಡ ವಿಷಯ. ನೀವು ಜನರಿಗೆ ಹೇಳಿದರೆ ಅವರು ಹುಳದಲ್ಲಿ, ನೀರಲ್ಲಿರುವ ಹುಳವನ್ನು ಸೊಳ್ಳೆಯ ಮರಿ ಅನ್ನೋದನ್ನು ಒಪ್ಕೊಳ್ಳಲ್ಲ. ಅದು ನೀರು ಹಾಳಾಗಿ ಉಂಟಾದ ಏನೋ ಹುಳ ಅಂತ ಹೇಳ್ತಾರೆ ಹೊರತು, ಅದು ಸೊಳ್ಳೆ ಮೊಟ್ಟೆ ಇಟ್ಟು ಆ ಮೊಟ್ಟೆ ಹುಳವಾಗಿ ಪರಿವರ್ತನೆ ಆಗಿದೆ. ಮುಂದೆ ಒಂದು 4-5 ದಿವಸದಲ್ಲಿ ಅದು ಮತ್ತೆ ಪ್ಯೂಪ ಅಂತ ಹೇಳ್ತೀವಿ ನಾವು. ಆ ನಂತರ ಅದು ಸೊಳ್ಳೆಯಾಗಿ ಹಾರಿ ಹೋಗ್ತದೆ ಅಂತ ಹೇಳೋದನ್ನು ಒಪ್ಪುವುದಿಲ್ಲ. ಜನ ಏನು ಯೋಚಿಸ್ತಾರೆ ಅಂತ ಹೇಳಿ, ನೀರು ಹಾಳಾಗಿದೆ ಅದಕ್ಕೆ ಅದರಲ್ಲಿ ಹುಳ ಆಗಿದೆ ಅಂತ. ನೀರು ಹಾಳದ್ದಲ್ಲ, ನೀರು ಸರಿಯೇ ಇದೆ, ನೀರಲ್ಲಿ ಸೊಳ್ಳೆ ಬಂದು ಮೊಟ್ಟೆ ಇಟ್ಟಿದೆ, ಆ ಮೊಟ್ಟೆ ಹುಳ ಆಗಿದೆ. ಸೊ ಡಾಕ್ಟರ್, ನೀವು ಹೇಳಿದ್ರೆ ಬದಲಾವಣೆ ಆಗಿದೆ ಜನರಲ್ಲಿ, ಬದಲಾವಣೆ ಆಗಿದೆ, ಅದನ್ನು ಒಪ್ಕೊಳ್ಳೋಣ. ಆದರೆ ಡೆಂಗ್ಯೂ ಜ್ವರದಲ್ಲಿ ಅಥವಾ ಅದರ ಸಂಖ್ಯೆಗಳಲ್ಲಿ ಬದಲಾವಣೆ ಆಗಿದೆಯಾ, ಜಾಸ್ತಿ ಆಗಿದೆಯಾ, ಕಮ್ಮಿ ಆಗಿದೆಯಾ? ಇಲ್ಲ ನೋಡಿ, ನಮಗೆ 2019ರಲ್ಲಿ ತಾವು ನೆನಪಿರ್ಬೋದು, ಕಳೆದ 2 ವರ್ಷ ಹಿಂದೆ ನಾವು ಇಲ್ಲಿ ಪ್ರೋಗ್ರಾಮ್ ಮಾಡಿದ್ದೇವೆ. ಆಮೇಲೆ ಕೂಡ 1-2 ಪ್ರೋಗ್ರಾಮ್ ನೀವು ಡೆಂಗು ಬಗ್ಗೆ ಸಾಕಷ್ಟು ಮಾಡಿದ್ದೀರಿ. ಆ ಸಮಯದಲ್ಲೂ ನಾವು ಮಾತಾಡಿದ್ದೇವೆ. 2019 ನಮ್ಮ ತುಂಬ ಕೆಟ್ಟದಾದ ವರ್ಷ. ನಮಗೆ ಕೋವಿಡ್ ಬರುವುದಕ್ಕೆ ಹಿಂದಿನ ವರ್ಷ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸತ್ರು, ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಡೆಂಗು ಬಂತು, ತುಂಬಾನೇ ಡೆಂಗು ಬಂತು. ಆ ಸಮಯದಲ್ಲಿ
ಮಾಧ್ಯಮಗಳಿಂದ, ಪತ್ರಿಕಾ ಮಾಧ್ಯಮಗಳಿಂದ ಎಲ್ಲರೂ ಡೆಂಗು ಬಗ್ಗೆ ಮಾತಾಡಿದರು. ಅಥವಾ ನಮ್ಮ ಆಶಾ ಕಾರ್ಯಕರ್ತೆಯರಿರ್ಬೋದು, ಆರೋಗ್ಯ ಕಾರ್ಯಕರ್ತೆಯರಿರ್ಬೋದು, ಪ್ರತಿಯೊಬ್ಬರು ಮಾತಾಡಿದರು. ಹಾಗೆ ಜನರಿಗೆ ಒಂದಷ್ಟು ಅರಿವು ಬಂದು 2018ರಲ್ಲಿ 1600 ಚಿಲ್ಲರೆ ಕೇಸ್ ಇದ್ದದ್ದು 239ಕ್ಕೆ ಬಂತು. ಅದರ 2020ರಲ್ಲಿ. 2021ರಲ್ಲಿ ಒಂದು ಸ್ವಲ್ಪ ಜನರಿಗೆ ಮರ್ತೋಯ್ತು. ಮತ್ತೆ ಕೋವಿಡ್ ಬಂತು, ಡೆಂಗು ಬಗ್ಗೆ ಮರ್ತು ಬಿಟ್ವಿ, ಕೇಸಸ್ ಜಾಸ್ತಿ ಆಯಿತು, 295 ಕೇಸ್ ಅದರ ಮುಂದಿನ ವರ್ಷ ಬಂತು. ಈಗ ಕಳೆದ ವರ್ಷ ನಮಗೆ ಸುಮಾರು 398 ಕೇಸ್ ಬಂದಿದೆ, ಅದಕ್ಕಿಂತಲೂ ಜಾಸ್ತಿ. ಅಂದರೆ ಕಳೆದ 3 ವರ್ಷದಿಂದ ಏರುಗತಿಯಲ್ಲೇ ಬರ್ತಾ ಇದೆ ಡೆಂಗು, ಕಮ್ಮಿ ಆಗ್ತಾನೆ ಇಲ್ಲ. ಈಗ ನಾನು ಹೇಳ್ತಾ ಇರೋ ಅಂಕಿಅಂಶ ಖಚಿತ ಡೆಂಗು ಇತ್ತು. ಅಂದರೆ ಖಚಿತ ಡೆಂಗು ಅಂತ ಹೇಳಿದ್ರೆ ಡೆಂಗು ಟೆಸ್ಟಲ್ಲಿ 2-3 ವಿಧ ಇದೆ. ಇದರಲ್ಲಿ ಒಂದು ಟೆಸ್ಟನ್ನು ಎಲಿಸಾ ಟೆಸ್ಟ್ ಅಂತ ಹೇಳ್ತೇವೆ. ಈ ಎಲಿಸಾ ಟೆಸ್ಟಲ್ಲಿ ಪಾಸಿಟಿವ್ ಬಂದರೆ ಅದು 100ಕ್ಕೆ 100 ಡೆಂಗು ಹೌದು ಅಂತ ಅರ್ಥ. ಅಂಥ ಪ್ರಕರಣಗಳೇ 398 ಆಗಿದೆ ಅಂತ ಆದರೆ ಈ ರೀತಿ ಅಲ್ಲದ್ದು ಸಾಕಷ್ಟು ಇದೆ. ಅಂದರೆ ಏನು ಹೇಳ್ತೀವಿ ನಾವು, ಸಂಶಯಿತ ಡೆಂಗು ಪ್ರಕರಣ ಅಂತ. ಸೊ ಅವುಗಳು ಇದರ 10 ಪಾಲು ಇರ್ಬೋದು. ಸೊ ಅದು ನಿಮಗೆ ಡೆಂಗುವಿನ ಸಂಖ್ಯೆಯನ್ನು ತೋರಿಸ್ತದೆ. ಅದರ ಅರ್ಥ ಸುಮಾರು 4000ದಷ್ಟು ಬಂದಿರ್ಬೋದು ಕಳೆದ ವರ್ಷ. ಆದರೆ ಹಿಂದಿನ ವರ್ಷ 2000, 3000ವರೆಗೆ ಇರ್ಬೋದು. ಆದರೆ ಹಿಂದಿನ ವರ್ಷವೂ ಜಾಸ್ತಿ ಇರ್ಬೋದು. ಸೊ ಈ ವರ್ಷ ಮತ್ತೆ ಡೆಂಗು ಬರುವ ಸಾಧ್ಯತೆ ಇದೆ. ಯಾಕೆಂತ ಹೇಳಿದ್ರೆ ಈಗಾಗಲೇ ನೀವು ಬೆಂಗಳೂರು ಮಹಾನಗರ ಪಾಲಿಕೆ ನೋಡಿದರೆ ಆ ಏರಿಯಾದಲ್ಲಿ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಡೆಂಗು ಬಂದಿದೆ. ಸೊ ಅಲ್ಲಿ ಬಂದಿದೆ ಅಂತ ಹೇಳಿದ್ರೆ ನಮ್ಮಲ್ಲೂ ಬರುತ್ತೆ. ಬೆಂಗಳೂರು ತುಂಬ ಹತ್ತಿರ. ದಿನ ಏನಿಲ್ಲ ಅಂದರೂ ಒಂದು 500-500 ಜನ ಆಚೀಚೆ ಹೋಗ್ತಾ ಇರ್ತಾರೆ. ಅಥವಾ ಅದಕ್ಕಿಂತಲೂ ಜಾಸ್ತಿ ಇರ್ಬೋದು, 20,000 ಜನನೂ ಇರ್ಬೋದು. ಅದರಲ್ಲಿ ಒಂದು 10 ಜನ ಡೆಂಗಿ ಹಿಡ್ಕೊಂಡು ಈಚೆ ಬಂದ್ರೂ ನಮ್ಮಲ್ಲಿ ಸೊಳ್ಳೆ ಇದೆ, ಹರಡ್ತದೆ. ಎಸ್, ನೀವು ಹೇಳುವಾಗ ಇದು ಬಹಳ ಯೋಚನೆ ಮಾಡಬೇಕಾದ ವಿಚಾರ ಅಂತ ಅನ್ನಿಸ್ತಾ ಇದೆ ಡಾಕ್ಟರ್. ಇದ್ರ ಬಗ್ಗೆ ಮಾತಾಡೋಣ, ಒಂದು ವಿರಾಮ ತಗೊಂಬರೋಣ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಯಾವುದ್ಯಾವುದೋ ವೈರಸ್ಗಳಿಗೆ ಭಯಪಟ್ಟಿದ್ದೇವೆ, ಅದನ್ನು ಹೋಗಲಾಡಿಸುವಲ್ಲಿ ಎಲ್ಲರೂ ಒಂದಾಗಿದ್ದೇವೆ. ಈ ಡೆಂಗ್ಯೂ ಅನ್ನುವಂಥದ್ರಲ್ಲೂ ಕೂಡ ನಾವೆಲ್ಲರೂ ಜೊತೆಯಾಗಬೇಕು. ಅದ್ರ ಬಗ್ಗೆ ಮಾತಾಡೋಣ ಒಂದು ವಿರಾಮದ ನಂತರ. ಟೇಕ್ ಅ ಬ್ರೇಕ್.
ವಿರಾಮದ ಬಳಿಕ ಮತ್ತೊಮ್ಮೆ ನಮಸ್ತೆ ಡಾಕ್ಟರ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್ ನಮ್ಮ ಜೊತೆ ಇದ್ದಾರೆ, ಮಾತಾಡೋಣ. ಎಸ್ ಡಾಕ್ಟರ್, ಡೆಂಗ್ಯೂ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಡೆಂಗ್ಯೂ ಅನ್ನುವಂಥದ್ದು ಈಗ ಸಾಕಷ್ಟು ಜ್ವರಗಳಿದೆ, ಡೆಂಗ್ಯೂ, ಮಲೇರಿಯಾ, ಹೀಗೆ ನಾರ್ಮಲ್ ಫೀವರ್ ಕೂಡ. ಲಕ್ಷಣಗಳು ಹೇಗಿರುತ್ತೆ? ನಾವು ಯಾವಾಗ ಇದು ನಮಗೆ ಡೆಂಗ್ಯೂ ಇದೆ ಅಥವಾ ಡೆಂಗ್ಯೂ ಸಿಂಪ್ಟಮ್ ಇದೆ ಅನ್ನೋದನ್ನು ನಾವು ಅರ್ಥಕೊಳ್ಬೋದು? ಈಗ ಮೊದಲನೇದಾಗಿ ಏನು ಅಂತ ಹೇಳಿದ್ರೆ, ಎಲ್ಲ ಒಂದು ರೋಗದಲ್ಲೂ ಕಾಮನ್ ಲಕ್ಷಣ ಜ್ವರ. ಅಂದರೆ ಸಾಂಕ್ರಾಮಿಕ ರೋಗಗಳಲ್ಲಿ ಹೆಚ್ಚಿನದ್ದು ಜ್ವರ ಇರುತ್ತೆ. ಸೊ ಜ್ವರವನ್ನೇ ಒಂದು ಮುಖ್ಯವಾಗಿ ನಾವು ಡೆಂಗ್ಯೂ ಇದ್ದು ಅಂತ ಹೇಳಲಿಕ್ಕೆ ಆಗಲ್ಲ. ಈಗ ಮಲೇರಿಯಾ ಇದ್ರೂ ಜ್ವರ ಇರ್ತದೆ, ಇಲಿ ಜ್ವರ ಇದ್ರೂ ಜ್ವರ ಇರ್ತದೆ, ಟೈಫಾಯ್ಡ್ ಇದ್ರೂ ಜ್ವರ ಇರ್ತದೆ, ಸಾಮಾನ್ಯ ಶೀತ ಜ್ವರ ಇದ್ರೂ ಜ್ವರ ಇರ್ತದೆ. ಡೆಂಗ್ಯೂ ಅಲ್ಲಿರುವ ಜ್ವರ ಒಂದು ಸ್ವಲ್ಪ ವಿಶೇಷ. ಯಾಕೆ ಅಂತ ಹೇಳಿದ್ರೆ, ಡೆಂಗ್ಯೂ ತೀವ್ರ ತರದ ಜ್ವರ ಬರುತ್ತೆ. ಇನ್ನೊಂದು ತುಂಬಾ ವಿಪರೀತವಾದ ತಲೆನೋವು ಇರುತ್ತೆ. ತಲೆನೋವು ಜೊತೆ ಕಣ್ಣಿನ ಗುಡ್ಡೆ ಹಿಂದ್ಗಡೆ, ನಮ್ಮ ಕಣ್ಣಿರತ್ತೆ, ಇದ್ರ ಹಿಂದೆ ನೋವು ಆಗತ್ತೆ ತುಂಬಾ. ಸೊ ನಾವು ರೆಟ್ರೋಆರ್ಬೈಟಲ್ ಪೇನ್ ಅಂತ ಹೇಳ್ತೀವಿ, ಕಣ್ಣ ಗುಡ್ಡೆ ಹಿಂದ್ಗಡೆ ನೋವು. ಮಾಂಸಖಂಡಗಳಲ್ಲೂ ವಿಶೇಷ ತೀವ್ರ ತರದ ನೋವು ಇರುತ್ತದೆ. ಎಷ್ಟೊಂದು ನೋವಿರ್ತದೆ ಅಂತ ಹೇಳಿದ್ರೆ, ಇದಕ್ಕೆ ನಮ್ಮ ಮೆಡಿಕಲ್ ಬುಕ್ ಅಲ್ಲಿ ಏನು ಹೇಳಿದ್ರೆ ಅಂದ್ರೆ ಬ್ರೇಕ್ ಬೋನ್ ಫೀವರ್ ಅಂತ. ಬೆನ್ನನ್ನು ಮುರಿದ ಅಥವಾ ಮೂಳೆ ಮುರಿತದಿಂದ ಉಂಟಾಗುವಷ್ಟು ಜೋರಾದ ನೋವು ಬರುತ್ತೆ ಮೈ ಕೈಯಲ್ಲಿ. ವಿಪರೀತವಾದ ಸುಸ್ತು ಇರ್ತದೆ. ಸುಸ್ತು ನಾರ್ಮಲ್ ಶೀತ ಜ್ವರದಲ್ಲಿರುವ ಸುಸ್ತಿಗೂ ಇದಕ್ಕೂ ಹೋಲಿಸಿದ್ರೆ ತುಂಬಾನೇ ಜಾಸ್ತಿ ಇರ್ತದೆ. ಇದು ಒಂದಷ್ಟು ಸಾಮಾನ್ಯ ಲಕ್ಷಣ ಅಂತ ಆದ್ರೆ, ಇನ್ನೊಂದಷ್ಟು ವಿಶೇಷ ಲಕ್ಷಣ ಇರುತ್ತೆ. ಈ ಮೈಯಲ್ಲಿ ದಗ್ಗು ಬೀಳ್ತದೆ ಹೇಳ್ತಾರೆ. ಅಂದ್ರೆ ಮೈ ಮೇಲೆ ಅಮ್ಮ ಬೀಳುವಾಗ ಚಿಕ್ಕ ಚಿಕ್ಕ ಗುಳ್ಳೆ ತರ ಅಥವಾ ಬೆವರು ಸಾಲೆ ಬೀರುತ್ತಲ್ಲ, ಅದೇ ರೀತಿದ್ದು ಚಿಕ್ಕ ಚಿಕ್ಕ ನವೆ ಇಲ್ಲದ ಅಥವಾ ನವೆ ಇರುವ ಚಿಕ್ಕ ಚಿಕ್ಕ ಗುಳ್ಳೆಗಳು ಬೀಳ್ತವೆ. ಸೊ ಈ ಗುಳ್ಳೆಗಳು ಸಾಧಾರಣ ಒಂದು ಸ್ವಲ್ಪ ಬಿಳಿ ಮಿಶ್ರಿತ ಕೆಂಪು ಕಲರ್ ಅಲ್ಲಿ ಇದ್ರೆ, ಅವುಗಳನ್ನು ಒತ್ತುವಾಗ ಅದು ಬ್ಲಾಂಚ್ ಆಗ್ತದೆ. ಅಂದ್ರೆ ಮನುಷ್ಯನ್ ಅದನ್ನು ಒತ್ತಿ ಹಿಡಿದ್ರೆ ಅಥವಾ ಕೈಯನ್ನು, ಡೆಂಗು ಬಂದವನ ಕೈಯನ್ನು ಮುಟ್ಟಿದ್ರೆ ನಮ್ಮ ಕೈಯ ಬೆರಳ ಅಚ್ಚುಗಳು ಅವನ ಮೇಲೆ ಬರುತ್ತೆ. ಇದು ಎಲ್ಲದರಲ್ಲಿ ಕಾಣಬೇಕು ಅಂತ ಇಲ್ಲ, ಪ್ರತಿಯೊಬ್ಬ ಡೆಂಗು ರೋಗಿಯಲ್ಲೂ ಈ ರೀತಿ ಇರಬೇಕು ಅಂತ ಹೆಚ್ಚಾಗಿ ಈ ರೀತಿ ಇರುತ್ತೆ. ಇದಂತೂ ಸಾಮಾನ್ಯ ಲಕ್ಷಣಗಳು ಅಂತ ಆದ್ರೆ, ಇನ್ನೊಂದಷ್ಟು ಸ್ವಲ್ಪ ವಿಶೇಷ ಲಕ್ಷಣ ಅಂತ ಹೇಳ್ತೀವಿ. ವಿಶೇಷ ಅಂತ ಹೇಳಿದ್ರೆ, ಡೆಂಗು ಅಲ್ಲಿ ತೀವ್ರ ತರದ ತೊಂದರೆಯನ್ನು ತರುವಂತಹ ಲಕ್ಷಣಗಳು. ಅಂದ್ರೆ ಆ ಲಕ್ಷಣಗಳಿದ್ರೆ ನೀವು ಅವನ ಬಗ್ಗೆ ಭಯ ಪಡಬೇಕು, ಅವನಿಗೆ ಬೇಕಾದ ಹೆಚ್ಚಿನ ಚಿಕಿತ್ಸೆಗೆ ಕೂಡಲೇ ಧಾವಿಸ್ಬೇಕಾಗ್ತದೆ. ಈಗ ಹೇಳೋದಿದ್ರೆ, ಎದ್ದು ನಿಲ್ಲುವಾಗ ತಲೆ ಸುತ್ತುವಿಕೆ, ಅಥವಾ ಮಲ ಮೂತ್ರ ಅಥವಾ ಬಾಯಿ ಒಸಡು, ಮೂಗಿನಲ್ಲಿ, ಕಣ್ಣಿನ ಬಿಳಿ ಭಾಗದಲ್ಲಿ ರಕ್ತ ಬರುವುದು ಅಥವಾ ಕಣ್ಣಿನ ಬಿಳಿ ಭಾಗದಲ್ಲಿ ರಕ್ತ ಹೆಪ್ಪುಗಟ್ಟುವುದು, ಒಸಡಿಂದ ರಕ್ತ ಇಳಿಯುವುದು, ಮೂಗಿನ ಸಿಂಬಳದ ಜೊತೆ ರಕ್ತ ಬರೆಯುವುದು ಅಥವಾ ರಕ್ತ ವಾಂತಿ ಆಗುವುದು, ಮೂತ್ರಗಳಲ್ಲಿ ರಕ್ತ ಹೋಗುವುದು, ಮಲದಲ್ಲಿ ರಕ್ತ ಹೋಗುವುದು, ಚರ್ಮದ ಅಡಿಯಲ್ಲಿ ನಾವು ಒಂದು ರಕ್ತ ಹೆಪ್ಪುಗಟ್ಟಿದಾಗೆ ಕಾಣೋದು. ಇದು ತುಂಬ ತೀವ್ರ ಥರದ ತೊಂದರೆಯನ್ನು ಉಂಟು ಮಾಡುವಂಥದ್ದು. ಅದೇ ರೀತಿಯಲ್ಲಿ ಕೂತಲ್ಲಿಂದ ಎದ್ದು ನಿಲ್ಲುವಾಗ ಅಥವಾ ಮಲಗಿದಲ್ಲಿಂದ ಏಳುವಾಗ ತಲೆ ಸುತ್ತಿ ಬರ್ತಾ ಇರೋದು, ಇದು ಡೆಂಗು ರೋಗದ ತೊಂದರೆಯನ್ನು ಉಂಟು ಮಾಡುವಂಥ ಡೆಂಗು ರೋಗದ ಲಕ್ಷಣಗಳು. ಡೆಂಗು ರೋಗದಲ್ಲಿ ಆಗ ಹೇಳಿದ್ದು ಸಾಮಾನ್ಯ ಲಕ್ಷಣ, ಶೀತ ಜ್ವರ, ಕಣ್ಣಗುಡ್ಡೆ ನೋವು, ಮೈಕೈ ನೋವು, ಸುಸ್ತು, ಅದು ಸಾಧಾರಣ ಎಲ್ಲ ಡೆಂಗು ರೋಗದಲ್ಲಿ ಇರುತ್ತೆ. ಆದರೆ ಈ ತೊಂದರೆಯನ್ನು ಕೊಡಬಹುದಂತಾದ ಡೆಂಗು ರೋಗಗಳು ಈ ಲಕ್ಷಣವನ್ನು ಹೊಂದ್ಕೊಂಡಿರ್ತದೆ. ರಕ್ತ ಬೀಳೋದು ಎಲ್ಲ ಸುಲಭದಲ್ಲಿ ಹೇಳೋದಂದ್ರೆ ನವರಂಧ್ರದಲ್ಲೂ ರಕ್ತ ಹೋಗ್ತದೆ ಅಂತ ಹೇಳ್ಬೋದು. ಸೊ ಆ ರೀತಿ ರಕ್ತ ಬೀಳೋದು ಅಥವಾ ರಕ್ತ ಸ್ರಾವ ಆಗೋದು ಚರ್ಮದ ಅಡಿಯಲ್ಲಿ ಸೇರಿದಂತೆ, ಮತ್ತು ತಲೆ ಸುತ್ತಿ ಬರೋದು, ಎದ್ದು ನಿಲ್ಲುವಾಗ, ಮಲಗಿದಲ್ಲಿಂದ ಎದ್ದು ನಿಲ್ಲುವ ಸಡನ್ನಾಗಿ ತಲೆ ಸುತ್ತು ಬರುತ್ತೆ. ಅದಕ್ಕೆ ನಾವು ಯಾವತ್ತೂ ಹೇಳ್ತೀವಿ ನೋಡಿ, ಡೆಂಗು ರೋಗ ಇದ್ದವರನ್ನು ಬಾತ್ರೂಮ್ಗೆ ಹೋಗುವಾಗ ಸ್ವಲ್ಪ ಜಾಗ್ರತೆ ಆಗಿರ್ಬೇಕು. ಸಾಕಷ್ಟು ರೋಗಿಗಳು ಬಾತ್ರೂಮ್ಗೆ ಹೋಗಿ ಅಲ್ಲೇ ಕುಸಿದು ಬಿದ್ದು ಸಾವನ್ನಪ್ಪೋದು ಕೂಡ ಇರುತ್ತೆ. ಸೊ ಆ ಬಗ್ಗೆ ಕೂಡ ಜಾಗ್ರತೆ ಮಾಡಬೇಕಾಗತ್ತೆ. ಇದು ರೋಗದ ಮುಖ್ಯ ಲಕ್ಷಣಗಳು ಅಂತ ಹೇಳ್ಬೋದು. ಮೈಕೈ ನೋವು, ಜ್ವರ, ತಗ್ಗು ಬೀಳೋದು, ಕಣ್ಣಗುಡ್ಡೆ ಹಿಂದ್ಗಡೆ ನೋವು, ತಲೆನೋವು, ವಿಪರೀತ ನೋವು, ಅದಲ್ಲದೆ ತಲೆ ಸುತ್ತಿ ಬರುವುದು ಮತ್ತು ಈ ರಕ್ತಗಳಲ್ಲಿ ರಕ್ತ ಸ್ರಾವ ಆಗೋದು. ಇವುಗಳನ್ನು ನಾವು ಕ್ಲಾಸಿಕಲ್ ಡೆಂಗು ಅಂತ ಹೇಳಿದರೆ. ಇನ್ನೊಂದಷ್ಟು ಜನರಲ್ಲಿ ಹೊಟ್ಟೆ ಉಬ್ಬರಿಸಿ ಗಟ್ಟಿಯಾಗಿ ಹೊಟ್ಟೆ ನೋವು ಬರುತ್ತೆ, ಅದು ಕೂಡ ತುಂಬ ತೊಂದರೆಯನ್ನುಂಟು ಮಾಡೋ ಜ್ವರ.
ಅಂದರೆ ಡೆಂಗು ತುಂಬ ನೀವು ಡೆಂಗು ಅಂತ ಹೇಳಿದ ಕೂಡಲೇ ನೋಡಿ, ಡೆಂಗುವಲ್ಲಿ 4 ವಿಧ ಇದೆ. ಡೆನ್ 1, ಡೆನ್ 2, ಡೆನ್ 3, ಡೆನ್ 4 ಅಂತ ಹೇಳ್ತೀವಿ, 4. ಆದ ಕಾರಣ ನಮಗೆ ಅದಕ್ಕೆ ಲಸಿಕೆ ಮಾಡ್ಲಿಕ್ಕೆ ಅಷ್ಟು ಸುಲಭ ಇಲ್ಲ, ಕೋವಿಡ್ ಥರ ಅಲ್ಲ ಅದು. ಆದ ಕಾರಣ ಒಬ್ಬನಿಗೆ ಒಂದು ಡೆಂಗು ಡೆನ್ 1 ಬಂದರೆ ಮತ್ತೆ ಅವನಿಗೆ 2ನೇ ಡೆನ್ ಬರುವ ಸಾಧ್ಯತೆ ಇರ್ತದೆ. ಈ ರೀತಿ 2 ರೀತಿಯ ಜ್ವರಗಳು ತುಂಬ ಚಿಕ್ಕ ಸಮಯದ ಒಳಗೆ ಬಂದರೆ, 1 ತಿಂಗಳ ಒಳಗೆ ಮತ್ತೆ ಮತ್ತೆ ಬಂದರೆ, ಆಗ ಆ ವ್ಯಕ್ತಿಗೆ ಜೋರಾದ ಡೆಂಗು ರೋಗ ಬರುವ ಸಾಧ್ಯತೆ ಜಾಸ್ತಿ ಇರ್ತದೆ. ಓಕೆ, ಎಸ್ ಸರ್. ಡಾಕ್ಟರ್, ನೀವು ಹೇಳಿದ್ರಿ ಈ ಲಕ್ಷಣಗಳು ಬಂದಾಗ ನಾವು ಯಾವ ಚಿಕಿತ್ಸೆಯನ್ನು ಮಾಡಿಕೊಳ್ಬೇಕು ಅನ್ನೋ ಚಿಕಿತ್ಸಾ ಕ್ರಮ ಒಂದು ಕಡೆ ಆದರೆ ಯಾವ ಟೆಸ್ಟ್ಗಳನ್ನು ಮಾಡಿಕೊಳ್ಬೋದು? ಹೌದು, ಈಗ ಮೊದಲನೇದಾಗಿ ಸಾಮಾನ್ಯವಾಗಿ ಏನಾಗ್ತದೆ ಅಂತ ಹೇಳಿದರೆ ನೋಡಿ, ಈ ಡೆಂಗು ರೋಗ ಅಂತ ಹೇಳೋದು ಒಂದು ಸಾಂಕ್ರಾಮಿಕವಾಗಿ ಹರಡುವ ರೋಗ. ಸೊ ನಿಮ್ಮ ಊರಿನ ವೈದ್ಯರಿಗೆ, ನಿಮ್ಮ ಊರಿನ ಅಲ್ಲಿಯ ಪ್ರಾಥಮಿಕ ಆರೋಗ್ಯ ಗೌರ್ಮೆಂಟ್ ಸರ್ಕಾರಿ ವೈದ್ಯರಿರ್ಬೋದು, ಅಥವಾ ಊರಿನ ವೈದ್ಯರು ಇರ್ತಾರೆ, ಲೋಕಲ್ ವೈದ್ಯರು ಅಥವಾ ಅಲ್ಲಿಯ ಸ್ಥಳೀಯ ವೈದ್ಯರು ಅಂತ ಹೇಳ್ತೀವಿ, ಅವರಿಗೆ ಹೆಚ್ಚಾಗಿ ಇದು ಬೇಗ ಗೊತ್ತಾಗ್ತದೆ. ಯಾಕಂತ ಹೇಳಿದರೆ ಈ ಡೆಂಗು ರೋಗವನ್ನು ನಾವು ಹೇಗೆ ಗುರುತಿಸ್ತೀವಿ ಅಂತ ಹೇಳಿದ್ರೆ, ಒಂದು ಊರಲ್ಲಿ 5 ಜನರಿಗೆ ಡೆಂಗು ರೋಗ ಬಂತು ಅಂತ ಆದರೆ, ಆಮೇಲೆ ಯಾರಿಗೆಲ್ಲ ಅಲ್ಲಿ ಜ್ವರ ಬರ್ತದೆ ಅವರಿಗೆಲ್ಲ ಡೆಂಗು ರೋಗ ಇರುವ ಸಾಧ್ಯತೆಯೇ ಇದೆ ಅಂತ ಯೋಚಿಸ್ತೇವೆ. ಆಗ ನಮ್ಮ ಕೆಲಸ ಏನು ಅಂತ ಹೇಳಿದ್ರೆ ಡೆಂಗು ರೋಗ ಪರೀಕ್ಷೆ ಮಾಡೋದಲ್ಲ, ಆಗ ನಮ್ಮ ಕೆಲಸ ಬೇರೆ ರೋಗ ಉಂಟಾ ಅಂತ ನೋಡೋದು. ಬೇರೆ ರೋಗ ಇಲ್ಲ ಅಂತ ಹೇಳಿದ್ರೆ ಅದು ಡೆಂಗು ರೋಗನೇ. ಓಕೆ, ಜ್ವರ ಇದೆ, ನಿಮ್ಮ ಊರಲ್ಲಿ ಡೆಂಗು ಇದೆ, ನಿಮಗೆ ಬೇರೆ ಯಾವುದು ರೋಗ ಇಲ್ಲ, ಟೈಫಾಯ್ಡ್ ಇಲ್ಲ, ಮಲೇರಿಯಾ ಇಲ್ಲ, ಇಲಿ ಜ್ವರ ಇಲ್ಲ ಅಂತ ಹೇಳಿದ್ರೆ ಡೆಂಗುನೇ ಅದು. ಮತ್ತೆ ಡೆಂಗು ಏನಾ ಅಂತ ಟೆಸ್ಟ್ ಮಾಡೋ ಅಗತ್ಯ ಇಲ್ಲ. ಆದರೂ ಡೆಂಗು ಬಂದಿದೆಯಾ ಇಲ್ಲ ಅಂತ ಗೊತ್ತಾಗೋದು ಹೇಗೆ ಅಂತ ಹೇಳಿದ್ರೆ ಎಲಿಸಾ ಪರೀಕ್ಷೆ ಅಂತ ಇದೆ. ಎಲಿಸಾ ಅದು ರಕ್ತದ ಮಾದರಿಯನ್ನು ಪರೀಕ್ಷೆ ಮಾಡ್ತಾರೆ. ಅದರಲ್ಲಿ 100ಕ್ಕೆ 100 ಕೂಡ ಡೆಂಗು ಇದೆಯಾ ಇಲ್ವಾ ಅಂತ ಗೊತ್ತಾಗತ್ತೆ. ಇನ್ನೊಂದಷ್ಟು ಬೇರೆ ಈ ರ್ಯಾಪಿಡ್ ಡಯಾಗ್ನೋಸ್ಟಿಕ್ ಕಿಟ್ ಅಂತ ಹೇಳ್ತೀವಿ, ಅಂದರೆ ಕೂಡಲೇ ರಿಪೋರ್ಟ್ ಸಿಗುವಂಥದ್ದು. ಸೊ ಅದರಲ್ಲಿ ಒಂದು ಕಿಟ್ ಇರುತ್ತೆ, ಅದರಲ್ಲಿ ರಕ್ತದ ಮಾದರಿಯನ್ನು ಹಾಕಿದರೆ ಅದಕ್ಕೆ ಕೆಲವೊಂದು ಕ್ರಮ ಇರ್ತದೆ. ನಾವು ಹೇಳಿದಷ್ಟು ಸುಲಭದಲ್ಲಿ ರಕ್ತದ ಮಾದರಿ ಅಲ್ಲ, ಅದಕ್ಕೆ ಅದರದ್ದೇ ಆದ ಬಫರ್ ಅಂತೆಲ್ಲ ಹೇಳ್ತೀವಿ. ಅದನ್ನು ಹಾಕಿ ನೋಡಿ ಒಂದು 15ರಿಂದ 20 ನಿಮಿಷದೊಳಗೆ ಡೆಂಗು ರೋಗ ಇರಬಹುದೇ ಅಂತ ಹೇಳ್ತದೆ. ಆದರೆ ಇದು ರೋಗದ ಪರೀಕ್ಷೆ 100ಕ್ಕೆ 100 ಖಚಿತ ಪರೀಕ್ಷೆ ಅಲ್ಲ. ಖಚಿತ ಪರೀಕ್ಷೆ ಎಲಿಸಾ ಮಾತ್ರ. ಆದರೆ ನಿಮ್ಮ ಊರಲ್ಲಿ ತುಂಬ ಜನರಿಗೆ, ಒಂದು 3-5-6 ಜನರಿಗೆ ಎಲಿಸಾ ಪಾಸಿಟಿವ್ ಆಗಿದೆ, ಆಮೇಲೆ ಮತ್ತೆ ಎಲಿಸಾ ಮಾಡುವ ಅಗತ್ಯ ಇಲ್ಲ. ರೋಗ ಇದೆ, ಬೇರೆ ಜ್ವರ ಅಲ್ಲ, ಅದು ಡೆಂಗುನೇ. ಮತ್ತೆ ಕೂಡ ಅಗತ್ಯ ಇದ್ರೆ ಇಂಥದ್ದು ರ್ಯಾಪಿಡ್ ಟೆಸ್ಟ್ ಕೂಡ ಮಾಡ್ತಾರೆ ಕೆಲವರು. ಸೊ ಆ ಮೂಲಕ ನಾವು ಕಂಡುಹಿಡಿಬೋದು. ಸೊ ರಕ್ತದ ಮಾದರಿಯನ್ನು ಪರೀಕ್ಷೆ ಮಾಡೋದ್ರ ಮೂಲಕ ನಮಗೆ ಒಬ್ಬ ರೋಗಿಗೆ ಡೆಂಗು ರೋಗ ಇದೆಯಾ ಇಲ್ಲವೇ ಎಂದು ಗೊತ್ತಾಗ್ತದೆ. ಎಸ್, ಈಗ ಡೆಂಗ್ಯೂ ರೋಗ ಬಂದ ನಂತರ ಯಾರಾದರೂ ನಮ್ಮ ಮನೆಯಲ್ಲಿ ಯಾರಿಗಾದರೂ ಕಾಣಿಸ್ಕೊಳ್ತು ಅಂತ ನಾವು ಅವರನ್ನು ಹೇಗೆ ಆರೈಕೆ ಮಾಡಬಹುದು ಅನ್ನೋಂಥದ್ದು, ಹಾಗೆ ಅವರನ್ನು ನಮ್ಮ ಜೊತೆ ಇಟ್ಕೊಳ್ಳೋಂಥದ್ದು ಎಷ್ಟು ಸೇಫ್? ತುಂಬ ಒಳ್ಳೆಯ ಪ್ರಶ್ನೆ ನಿಮ್ಮದು. ಯಾಕಂತ ಹೇಳಿದರೆ ಅವರನ್ನು ನಮ್ಮೊಟ್ಟಿಗೆ ಇಟ್ಕೊಳ್ಳೋದು ಎಷ್ಟು ಸೇಫ್ ಅನ್ನೋದು ಮೊದಲನೇ ವಿಷಯ. ಈಗ ಮೊದಲನೇದಾಗಿ ಏನು ಅಂತ ಹೇಳಿದರೆ ನೋಡಿ, ಆಗಲೇ ನಾವು ಮಾತಾಡಿದ ಹಾಗೆ ಡೆಂಗುಗೆ ಯಾವುದೇ ನಿರ್ದಿಷ್ಟ ಚಿಕಿತ್ಸೆ ಇಲ್ಲ ಅಂತ ಹೇಳಿದರೆ, ಈಗ ಟೈಫಾಯ್ಡ್ ಬಂದರೆ ನಾವು ಕ್ಲೋರಂಫಿನಿಕಾಲ್ ಅನ್ನೋ ಮಾತ್ರೆ ಕೊಡ್ತೀವಿ, ಅದರದ್ದು ಅಥವಾ ಸೆಫೆಟ್ರೋಕ್ಸೋನ್ ಅನ್ನುವ ಇಂಜೆಕ್ಷನ್ ಕೊಡ್ತಾರೆ, ಬೇರೆ ಹಲವಾರು ಆ್ಯಂಟಿಬಯೋಟಿಕ್ಸ್ ಇರುತ್ತೆ. ಕಫ ಆದರೆ ಅಮೋಕ್ಸಿಲಿನೋ ಬೇರೆ ಯಾವುದೋ ಮಾತ್ರೆ ಕೊಡ್ತಾರೆ. ಮೂತ್ರದ ಇನ್ಫೆಕ್ಷನ್ ಆದರೆ ಅದರದ್ದೇ ಆದ ಒಂದಷ್ಟು ಆ್ಯಂಟಿಬಯೋಟಿಕ್ಸ್ ಕೊಡ್ತೀವಿ. ಅಥವಾ ಹರ್ಪೀಸ್, ಮೈ ಮೇಲೆ ಹರ್ಪೀಸ್ ಅಥವಾ ಸರ್ಪಸುತ್ತು ಹೇಳ್ತೀವಿ, ಅದಕ್ಕೆ ಕೂಡ ಆ್ಯಂಟಿವೈರಲ್ ಮೆಡಿಸಿನ್ ಇರುತ್ತೆ. ಆದರೆ ಡೆಂಗುಗೆ ಯಾವುದೇ ರೀತಿಯ ನಿರ್ದಿಷ್ಟವಾದ ಚಿಕಿತ್ಸೆ ಇರುವುದಿಲ್ಲ. ನಿರ್ದಿಷ್ಟ ಚಿಕಿತ್ಸೆ ಇಲ್ಲ ಅಂತ ಹೇಳಿದರೆ ವೈರಸ್ಸನ್ನು ನಾಶಪಡಿಸುವಂಥ ಯಾವುದೇ ಮದ್ದು ಇಲ್ಲ. ಇದು ನಾವು ಮೊದಲಿಗೆ ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಬರುವಂಥ ಸಿಂಪ್ಟಮ್, ಈಗ ಜೋರಾಗಿ ಜ್ವರ ಬರ್ತಾ ಇದೆ, ಸೊ ಜ್ವರ ವಾಸಿ ಮಾಡಬೇಕು. ಸೊ ಜ್ವರ ವಾಸಿ ಮಾಡಲಿಕ್ಕೆ ಆ್ಯಂಟಿಪೈರೆಟಿಕ್ಸ್ ಅಂತ ಕೊಡ್ತೀವಿ, ಅಂದರೆ ಪ್ಯಾರಾಸಿಟಮಾಲ್ ಮಾತ್ರೆ ಇರ್ಬೋದು ಅಥವಾ ಅಂಥದ್ದೇ ಬೇರೆ ಬೇರೆ ವೈದ್ಯರು ಆಯಾಯ ವ್ಯಕ್ತಿಗೆ ಅವನ ಪರಿಸ್ಥಿತಿಗೆ ಅನುಗುಣವಾಗಿ ಬೇರೆ ಬೇರೆ ಮದ್ದು ಕೊಡ್ತಾರೆ. ಇದು ಕೇವಲ ಅವನ ಕೆಲವೊಂದು ಲಕ್ಷಣಗಳನ್ನು ಕಮ್ಮಿ ಮಾಡಲಿಕ್ಕೆ ಮಾತ್ರ. ಜ್ವರ ಇದ್ದರೆ ಜ್ವರ ಕಮ್ಮಿ ಮಾಡಲಿಕ್ಕೆ, ತಲೆನೋವು ಇದ್ದರೆ ತಲೆನೋವು ಕಮ್ಮಿ ಮಾಡಲಿಕ್ಕೆ, ಅಥವಾ ಜೋರಾಗಿ ಮೈಕೈ ನೋವಿದ್ರೆ ಮೈಕೈ ನೋವು ಕಮ್ಮಿ ಮಾಡಲಿಕ್ಕೆ ಮದ್ದು ಕೊಡ್ತೇವೆ ಹೊರತು ಡೆಂಗು ರೋಗಾಣುವನ್ನು ನಾಶಪಡಿಸುವ ವ್ಯವಸ್ಥೆ ನಮ್ಮಲ್ಲಿ ಇಲ್ಲ. ಇದು ಮೊದಲನೇದಾಗಿ.
ಸೊ ವೈದ್ಯರ ಹತ್ರ ಆತನನ್ನು ಕರ್ಕೊಂಡು ಹೋಗಿ ವೈದ್ಯರು ತಿಳಿಸ್ತಾರೆ ತೊಂದರೆ ಇಲ್ಲ, ಈತನ ಮನೆಯಲ್ಲಿ ಇಟ್ಕೊಳ್ಳಿ, ಮನೆಯಲ್ಲೇ ಟ್ರೀಟ್ಮೆಂಟ್ ಮಾಡ್ಬೋದು ಅಂತ ಹೇಳಿದರೆ ಖಂಡಿತವಾಗಿ ಮನೆಯಲ್ಲಿ ಇಟ್ಕೊಳ್ಬೋದು. ಅವನಿಗೆ ಆರೈಕೆ ಏನು ಮಾಡ್ಬೋದು? ಮೊದಲನೇದಾಗಿ ನೀರಿನ ಅಂಶ, ಅಂದರೆ ನೀರಿನ ಅಂಶ ಕಮ್ಮಿ ಬರಲೇಬಾರ್ದು ವ್ಯಕ್ತಿಗೆ. ಸೊ ಹೆಚ್ಚು ನೀರಿನ ಅಂಶವನ್ನು ಹೊಂದಿದಂಥ ಆಹಾರ ಕೊಡ್ಬೋದು. ಈಗ ನಾವು ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಬಂಧಿಸಿದಂತೆ ಹೇಳೋದಿದ್ರೆ ನಾವು ಜಾಸ್ತಿಯಾಗಿ ಅನ್ನ ಊಟ ಮಾಡೋರು. ಸೊ ಗಂಜಿ ಊಟ ಮಾಡ್ಬೋದು, ಗಂಜಿ ನೀರು ಜಾಸ್ತಿ ಕುಡಿಬೋದು, ಅಥವಾ ತುಳುವಲ್ಲಿ ಹೇಳೋದಿದ್ರೆ ತೆಲಿ ಅಂತ ಹೇಳ್ತೀವಿ ಅಥವಾ ಗಂಜಿ ಹೇಳ್ತೀವಿ, ಇದನ್ನು ಜಾಸ್ತಿ ಕೊಡ್ಬೋದು ಆ ವ್ಯಕ್ತಿಗೆ. ಎರಡನೇದಾಗಿ ಹಣ್ಣಿನ ರಸ ಕೊಡ್ಬೋದು, ಆದರೆ ಸಕ್ಕರೆ ಹಾಕಿ ಅಲ್ಲ. ನಮ್ಮಲ್ಲಿ ಏನಾಗ್ತದೆ, ನೀವು ಹಣ್ಣಿನ ರಸ ಕೊಡಿ ಅಂತ ಹೇಳಿದ ಕೂಡಲೇ ಹತ್ತಿರದ ಜ್ಯೂಸ್ ಅಂಗಡಿಗೆ ಹೋಗ್ತಾರೆ, ಅಲ್ಲಿಂದ ಒಂದಷ್ಟು ಜ್ಯೂಸ್ ಇಟ್ಕೊಂಡು ಬರ್ತಾರೆ, ಅಥವಾ ರೆಡಿಮೇಡ್ ಪ್ಯಾಕೆಟ್ಗಳು 100 ರೂಪಾಯಿಗೆಲ್ಲ ಕೆಲವೊಂದು ಹಣ್ಣಿನ ರಸ ಸಿಗ್ತದೆ, ಅದನ್ನೇ ಕೊಡ್ತಾರೆ. ಅದು ಖಂಡಿತ ಒಳ್ಳೆಯದಲ್ಲ. ಯಾಕಂದರೆ ಅದರಲ್ಲಿ ಸಾಕಷ್ಟು ಶುಗರಿನ ಅಂಶ ಇರ್ತದೆ, ಅದು ಮತ್ತೆ ಬೇರೆ ತೊಂದರೆಗಳನ್ನು ಉಂಟು ಮಾಡಬಹುದು. ಸೊ ಹಣ್ಣನ್ನು ಕೊಡ್ಬೋದು ಇಡಿಯಾಗಿ ಅಥವಾ ಜ್ಯೂಸ್ ಮಾಡಿ, ಸಕ್ಕರೆ ಆ್ಯಡ್ ಮಾಡಬೇಡಿ. ಆದಷ್ಟು ನೀರಿನ ಅಂಶ ಜಾಸ್ತಿ ಇರುವ ದ್ರವಾಂಶಯುಕ್ತ ಆಹಾರಗಳನ್ನು ಕೊಡಿ. ಇದು ಎರಡನೇ ವಿಷಯ. ಮೂರನೇದಾಗಿ ಮೊದಲಿಗೆ ಅಂತೇಳಿ ರೆಸ್ಟ್ ತಗೋಬೇಕು. ನಮ್ಮಲ್ಲಿ ನೋಡಿ, ನಮ್ಮ ಜನ ಈಗ ಏನಾಗಿದ್ದಾರೆ ಅಂತ ಹೇಳಿದರೆ, ಜ್ವರ ಅಂತ ಹೇಳಿದರೆ ಅದೊಂಥರ ಪರ್ಚೇಸ್ ಮಾಡಿದಾಗೆ, ಹೋಗೋದು ಏನೋ ಮಾತ್ರೆ ತಗೊಳ್ಳೋದು, ಮರುದಿವಸ ಎತ್ಕೊಂಡು ಮತ್ತೆ ಸುತ್ತಾಡೋದು. ಜ್ವರ ಬಂದಿದೆ ಅಂತ ಹೇಳಿದರೆ ಅದರ ಅರ್ಥ ನಿಮ್ಮ ದೇಹ ಏನಕ್ಕೂ ರೆಡಿ ಆಗ್ತಾ ಇದೆ ಅಂತ, ನಿಮ್ಮೊಳಗೆ ಏನೋ ಒಂದು ಯುದ್ಧ ಆಗ್ತಾ ಇದೆ. ನಿಮ್ಮ ರಕ್ತದಲ್ಲಿರುವ ಈ ರೋಗಾಣುಗಳನ್ನು ನಿಯಂತ್ರಿಸಲು ನಿಮ್ಮದೇ ದೇಹದಲ್ಲಿರುವ ಸೈನಿಕರಿದ್ದಾರೆ, ಸೇನಾನಿಗಳೆಲ್ಲ ಇದ್ದಾರೆ, ಮ್ಯಾಕ್ರೋಫೇಜಸ್, ಲಿಂಫೋಸೈಟ್ಸ್ ಎಲ್ಲ ಹೇಳ್ತೀವಿ ನಾವು. ಅವರು ಅದನ್ನು ನಿಯಂತ್ರಿಸ್ತಾ ಇದ್ದಾರೆ, ನಿಯಂತ್ರಿಸಿ ಅದನ್ನು ಕಮ್ಮಿ ಮಾಡ್ತಾರೆ. ಆ ಸಮಯದಲ್ಲಿ ಘರ್ಷಣೆಯಲ್ಲಿ ಉಂಟಾಗುವ ವ್ಯವಸ್ಥೆ ಇದು ಜ್ವರ. ಸೊ ಅಂಥ ಸಮಯದಲ್ಲಿ ಈ ಜ್ವರವನ್ನು ಕಮ್ಮಿ ಮಾಡಲಿಕ್ಕೆ ನೀವು ಮಾತ್ರೆ ತಗೊಂಡು ಹೊರಗಡೆ ಹೋದರೆ ಆ ಒಳಗಡೆ ಏನು ದೊಡ್ಡ ಯುದ್ಧ ಆಗ್ತಾ ಇದೆ, ಅವರಿಗೆ ಯುದ್ಧ ಮಾಡಲಿಕ್ಕೆ ನೀವು ಅವಕಾಶ ಮಾಡಿಕೊಡೋಕ್ಕೆ ಆಗೋದಿಲ್ಲ. ಸೊ ಫಸ್ಟ್ ಯು ಟೇಕ್ ರೆಸ್ಟ್. ಅಟ್ಲೀಸ್ಟ್ 1 ವಾರದ ಅವಧಿಯ ಸರಿಯಾದ ವಿಶ್ರಾಂತಿಯನ್ನು ತಗೊಳ್ಳಿ. ನೀರಿನ ಅಂಶ ಜಾಸ್ತಿ ತಗೊಳ್ಳಿ. ಹಣ್ಣನ್ನು ತಿನ್ಬೋದು. ಖಾರ ಹುಳಿ ಯುಕ್ತ ಆಹಾರಗಳನ್ನು ಕಮ್ಮಿ ಮಾಡಬೇಕು. ಖಾರ ಹುಳಿ ಯುಕ್ತ ಆಹಾರಗಳನ್ನು ಕಮ್ಮಿ ಮಾಡಬೇಕು. ಸಮಯಕ್ಕೆ ಸರಿಯಾಗಿ ಹಾಗೂ ಚಿಕ್ಕ ಚಿಕ್ಕ ಊಟವನ್ನು ಜಾಸ್ತಿ ಸಲ ಮಾಡಿ. ಸೊ ಈ ರೀತಿ ಕೊಟ್ಟರೆ ಆ ವ್ಯಕ್ತಿ ಚೆನ್ನಾಗಿ ಆರೈಕೆ ಆಗ್ತಾನೆ. ಅದರ ಒಟ್ಟಿಗೆ ನಮಗೆ ಹೇಗೆ ಬರಬಾರ್ದು ಅಂತ ನೋಡಬೇಕು. ಅದು ನೀವು ಕೇಳಿದ ಪ್ರಶ್ನೆ, ನನಗೆ ಹೇಗೆ ಬರಬಾರ್ದು, ಅಥವಾ ಈಗ ಒಬ್ಬನಿಗೆ ಅಂತೂ ಬಂದು ಹೋಯಿತು, ಮನೆಯಲ್ಲಿರುವವರು ಉಳಿದವರಿಗಂತೂ ಖಂಡಿತ ಬರಬಾರ್ದು. ಸೊ ಮೊದಲನೇದಾಗಿ ಅವನನ್ನು ಸೊಳ್ಳೆ ಪರದೆಯಲ್ಲಿ ಮಲಗಿಸಿ, ಆತನನ್ನು ವ್ಯಕ್ತಿಯನ್ನು ಸೊಳ್ಳೆ ಪರದೆಯಲ್ಲಿ ಮಲಗಿಸಿ. ಮನೆಯಲ್ಲಿ ಆಗಾಗ ಈ ಹೊಗೆಗಳನ್ನು ಹಾಕ್ಬೋದು. ಹೊಗೆ ಅಂತ ಹೇಳಿದರೆ ಯಾವುದೇ ಹೊಗೆ ಆಗ್ತದೆ ನೋಡಿ, ಸಾಂಬ್ರಾಣಿ ಯಾವ ಹೊಗೆನೂ ಆಗತ್ತೆ. ಜನರಿಗೆ ಒಂದು ತಪ್ಪು ಕಲ್ಪನೆ ಇದೆ, ಡೆಂಗು ಬಂದ ಕೂಡಲೇ ಫಾಗಿಂಗ್ ಮಾಡಬೇಕು ಅಂತ. ಫಾಗಿಂಗ್ ಅಂತ ಹೇಳಿದ್ರೆ ಅದು ಆ ಮಿಷಿನಲ್ಲಿ ಸೌಂಡ್ ಮಾಡಿಕೊಂಡು ಹೊಗೆ ಬಿಡ್ತಾರೆ ನೋಡಿ, ಅದನ್ನು ಮಾಡಬೇಕು. ಮಾಡಿದರೆ ಡೆಂಗ್ಯೂ ಹೋಗ್ತದೆ ಅಂತಿದೆ ನೋಡಿ. ಆ ರೀತಿ ಇಲ್ಲ. ನೀವು ಫಾಗಿಂಗ್ ಮಾಡಿದರೆ ಆ ಸಮಯದಲ್ಲಿ ಏನು ಸೊಳ್ಳೆ ಇದೆ ಅಲ್ಲಿ ಅದು ಮಾತ್ರ ಸಾಯ್ತದೆ. ಅವತ್ತು ಆಗ ಹಾರಾಡ್ತಾ ಇರುವ ಸೊಳ್ಳೆ ಸಾಯ್ತದೆ. ನಾಳೆ ಹುಟ್ಟಿ ಬರುವ ಸೊಳ್ಳೆ ಹಾಗೆ ಇರ್ತದೆ. ಸೊ ಈ ನೀವು ಒಂದು ಸಲಕ್ಕೆ ಫಾಗಿಂಗ್ ಮಾಡಿ ಏನೋ ಪ್ರಯೋಜನ ಇಲ್ಲ. ಮನೆಯಲ್ಲೇ ದಿವಸಕ್ಕೆ 3 ಸಲ ಹೊಗೆ ಹಾಕಿ, ಸಾಂಬ್ರಾಣಿ ಹೊಗೆ ಆಗ್ಬೋದು, ಎಲ್ಲೂ ಆಗ್ಬೋದು. ಆದಷ್ಟು ಕತ್ತಲೆ ಕೋಣೆಯಲ್ಲಿ ಮಲಗಿಸ್ಬೇಡಿ. ಅಂದರೆ ಈ ಸೊಳ್ಳೆಗಳು ತುಂಬ ಸ್ಮಾರ್ಟ್ ಇರುತ್ತೆ. ಕತ್ತಲೆ ಕೋಣೆಯ ಮೂಲೆಯಲ್ಲಿ ಅಲ್ಲೆಲ್ಲಿ ಕೂತಿರುತ್ತೆ. ಸೊ ಅವನನ್ನು ಅಲ್ಲಿ ಕೂರಿಸಿದ್ರೆ ಅಲ್ಲೇ ಬಂದು ಕಚ್ಚಿಬಿಡ್ತದೆ. ಸೊ ಆದಷ್ಟು ಬೆಳಕಿರೋ ಕೋಣೆಯಲ್ಲಿ ಒಂದು ಮಾಸ್ಕಿಟೋ ನೆಟ್ ಅಥವಾ ಸೊಳ್ಳೆ ಪರದೆ ಹಾಕಿ ಮಲಗಿಸಿ, ಸಮಯಕ್ಕೆ ಸರಿಯಾದ ಆಹಾರ ಕೊಡಿ. ಹಾಗೂ ಅವನ ಮೈ ಮೇಲೆ ಯಾವುದಾದ್ರೂ ಸೊಳ್ಳೆ ನಿರೋಧಕ ಲೇಪಗಳನ್ನು ಹಚ್ಬೋದು. ಈಗ ಎಣ್ಣೆಗಳು ಇದೆ ನೋಡಿ, ಈಗ ಕಹಿ ಬೇವು ಎಣ್ಣೆ ತುಂಬ ಅತ್ಯುತ್ತಮವಾದ ಸೊಳ್ಳೆ ನಿರೋಧಕ ಅದು ವಸ್ತು. ಅಥವಾ ಸೊಳ್ಳೆ ಕಹಿ ಬೇವು ಎಣ್ಣೆ ಅಂತ ಹೇಳಿದ ಕೂಡಲೇ ಜನ ಮುಖ ಎಲ್ಲ ಚಿಕ್ಕದು ಮಾಡ್ತಾರೆ. ಅಂದರೆ ಒಂದು ಸ್ವಲ್ಪ ವಾಸನೆ ಬರುತ್ತೆ, ಒಂದು ಸ್ವಲ್ಪ ಜಿಡ್ಡಿರುತ್ತೆ. ಸೊ ನೀವು ಮುಂದುವರೆದು ಇನ್ನೂ ಚೆನ್ನಾಗಿರೋದು ಲೆಮನ್ ಗ್ರಾಸ್ ಆಯಿಲ್ ಅಂತ ಹೇಳ್ತೀವಿ, ಅದನ್ನು ಹಚ್ಕೋಬೋದು. ತುಂಬ ಒಳ್ಳೆ ಸ್ಮೆಲ್ ಬರುತ್ತೆ. ಬೇಕಾದರೆ ನೀವು ಸೆಂಟ ಹಾಕಿದ ರೀತಿ ಇರುತ್ತೆ. ಸೊ ಅದನ್ನು ಹಾಕ್ಕೊಳ್ಬೋದು. ಇಲ್ಲ ಇನ್ನೂ ಮುಂದುವರಿದು ತೆಂಗಿನ ಎಣ್ಣೆ ಹಚ್ಚಿದ್ರು
ಒಂದಷ್ಟು ಸೊಳ್ಳೆ ಕಚ್ಚೋದು ಕಮ್ಮಿ ಆಗುತ್ತೆ. ಐಡಿಯಾ ಇಷ್ಟೇ, ನಿಮಗೆ ಸೊಳ್ಳೆ ಕಚ್ಚಬಾರ್ದು. ಇಲ್ಲ ಇದು ಯಾವುದು ನನಗೆ ಎಣ್ಣೆಗಳು ಬೇಡ, ನಾನೊಂದು ಸ್ವಲ್ಪ ಮಲಾಮ್ ಹಚ್ಕೊಳ್ತೇನೆ, ಟಿ ವಿಯಲ್ಲೆಲ್ಲ ಬರ್ತಾ ಇರುತ್ತೆ, ಅದು ಯಾವುದೇ ಎಲ್ಲ ಬ್ರ್ಯಾಂಡ್ ಇದ್ದು ಅವುಗಳನ್ನು ಹಚ್ಕೊಳ್ಬೋದು. ಸೊಳ್ಳೆ ನಿರೋಧಕ ಮಲಾಮ್ಗಳನ್ನು ಹಚ್ಕೊಳ್ಬೋದು, ಆತನಿಗೂ ಹಚ್ಬೋದು. ಆದರೆ ರೋಗಿಗೆ ನನ್ನ ಮಟ್ಟಿಗೆ ಹೇಳೋದಿದ್ರೆ, ನಾನು ವೈದ್ಯನಾಗಿ ಹೇಳೋದಿದ್ರೆ ಕಹಿ ಬೇವು ಎಣ್ಣೆ ಬೆಸ್ಟ್. ಯಾಕೆಂದರೆ ಹೀಗಿದ್ದರೂ ಅವನ ಮೈ ಮೇಲೆ ಆ ರ್ಯಾಷಸ್ ಅಥವಾ ನಾನು ಹೇಳಿದಾಗ ಚಿಕ್ಕ ಚಿಕ್ಕ ಗುಳ್ಳೆಗಳ ಥರ ಬಂದಿರುತ್ತೆ. ಸೊ ಅದಕ್ಕೂ ಉಪಕಾರ ಆಗತ್ತೆ, ಈಚೆ ಸೊಳ್ಳೆ ಕಚ್ಚದಾಗೆ ಕೂಡ ಆಗತ್ತೆ. ಸೊ ಡಾಕ್ಟರ್, ಈಗ ಸಾಕಷ್ಟು ವಿಚಾರ ತಿಳ್ಕೊಂಡ್ವಿ, ಆದರೆ ಒಂದು ಪ್ರಶ್ನೆ ನಮಗೆ ಕಾಡುತ್ತೆ. ಈ ಡೆಂಗ್ಯೂ ಬಂದ ನಂತರ ಹೇಗೆ ಅಂತ್ಯ ಅನ್ನುವಂಥದ್ದು, ಇದು ಸಾವಿಗೇನೆ ಕಾರಣ ಆಗುತ್ತಾ ಅಥವಾ ಡೆಂಗ್ಯೂನಿಂದ ಬೇಗ ಗುಣಮುಖ ಆಗುವಂಥ ಚಾನ್ಸಸ್ ಇದೆಯಾ? ಹೌದು ನೋಡಿ, ಈಗ ನೀವು ಕೋವಿಡ್ ನೋಡಿದರೆ ಕೋವಿಡಲ್ಲಿ 100ರಲ್ಲಿ 1%, 2% ಮರಣ ಪ್ರಮಾಣ ಹೇಳ್ತೀವಿ ನಾವು, 1-2%. ಬಟ್ ಡೆಂಗ್ಯೂ ಅಲ್ಲಿ ಹಾಗೆಲ್ಲ ಸುಮಾರು 6ರಷ್ಟು ಜನ ಸಾಯ್ಬೋದು. ಸೊ ಅದರ ಅರ್ಥ ಸಾಯುವ ಸಂಖ್ಯೆ ಜಾಸ್ತಿ ಇದೆ. ಯಾಕೆ ಸಾವು ಬರ್ತದೆ? ಸಾವು ಮೊದಲನೇದಾಗಿ ಬರೋದು ಯಾಕೆ ಅಂತ ಹೇಳಿದ್ರೆ, ಯಾರಿಗೆ ತೀವ್ರ ಥರದ ಡೆಂಗು ಬಂದಿದೆ ಅದನ್ನು ನಾವು ಗುರುತಿಸದೇ ಇರೋದು. ಎರಡನೇದು, ಅವರ ಮನೆಯಲ್ಲಿ ಮತ್ತೆ ಡೆಂಗು ಬರ್ತಾ ಇರೋದು. ಅವರ ಮನೆಯಲ್ಲಿ ಮತ್ತೆ ಡೆಂಗು ಬರ್ತಾ ಇದ್ರೆ ಅದಕ್ಕೆ ಒಬ್ಬರು ಕಾರಣ, ಅವರು ಕೂಡ, ಅಥವಾ ಅವರ ಪಕ್ಕದ ಮನೆಯವರು. ಯಾಕೆಂದರೆ ಸೊಳ್ಳೆ ಮಂಗಳೂರಿಂದ ಮೂಡುಬಿದ್ರೆಗೆ ಹೋಗಲ್ಲ. ಮಂಗಳೂರಿನ ಸೊಳ್ಳೆ ಅಥವಾ ಈ ಪರಿಸರದ ಸೊಳ್ಳೆ ಇಲ್ಲೇ ಅರ್ಧ ಕಿಲೋಮೀಟರಲ್ಲಿ ಸುತ್ತಾಡ್ತಾ ಇರ್ತದೆ. ಸೊ ಇಲ್ಲಿ ಸೊಳ್ಳೆ ಇದೆ ಅಂತ ಹೇಳಿದ್ರೆ ಅದರ ಅರ್ಥ ಇಲ್ಲಿ ಅರ್ಧ ಕಿಲೋಮೀಟರ್ ಸುತ್ತಾಡತ್ತೆ ಒಳಗೆ ಅಥವಾ ನಮ್ಮ ಮನೆಯಲ್ಲೇ ನಾವು ಸೊಳ್ಳೆ ಸಾಕ್ತಾ ಇದ್ದೀವಿ ಅಂತ ಅರ್ಥ ಆಯ್ತು. ಸೊ ಸೊಳ್ಳೆ ಯಾಕೆ ಸಾಕ್ತಾ ಇದ್ದೀವಿ, ಅದನ್ನು ಕಮ್ಮಿ ಮಾಡಿದರೆ ಸೊಳ್ಳೆ ಕಚ್ಚೋದು ಕಮ್ಮಿ ಆಗ್ತದೆ, ಮತ್ತೆ ಡೆಂಗು ಬರೋದು ಕಮ್ಮಿ ಆಗ್ತದೆ. ಒಬ್ಬ ಡೆಂಗು ರೋಗಿಗೆ ರಿಪೀಟ್ ಆಗಿ ಡೆಂಗು ಬಂದು ಸಾವನ್ನಪ್ಪೋದು ಕಮ್ಮಿ ಆಗ್ತದೆ. ಸೊ ರಿಪೀಟ್ ಆಗಿ ಡೆಂಗು ಬಂದಾಗ ಹಾಗೂ ಒಂದಷ್ಟು ಜನರಲ್ಲಿ ವಿಶೇಷ ರೀತಿಯ ಬದಲಾವಣೆಗಳಾದಾಗ, HLH ಅಂತ ಹೇಳ್ತೀವಿ ನಾವು, ಆ ರೀತಿ ಆಗುವಾಗ ಸಾವು ಸಂಭವಿಸ್ತದೆ. ಆದರೆ ಇಲ್ಲಿ ಬೇಸರ ಅಂತ ಹೇಳಿದ್ರೆ, ನೀವು ಕೋವಿಡ್ಗೆ ಹೋಲಿಸಿದ್ರೆ, ಕೋವಿಡಲ್ಲಿ ಏನಾಗತ್ತೆ, ಈಗಾಗಲೇ ಯಾರು ಕಾಯಿಲೆಯಿಂದ ಬಳಲ್ತಾ ಇದ್ರು, ಕ್ಯಾನ್ಸರ್ ಕಾಯಿಲೆಯಲ್ಲಿದ್ದವರು ಅಥವಾ ವಯಸ್ಸಾದವರು, ಅವರಲ್ಲಿ ಸಾವು ಸಂಭವನೆ ಜಾಸ್ತಿ ಇತ್ತು, ಸಾವಿನ ಪ್ರಮಾಣ ಜಾಸ್ತಿ ಇತ್ತು. ಬಟ್ ಇಲ್ಲಿ ಹಾಗೆಲ್ಲ, ಇಲ್ಲಿ ಸಾವು ಈ ಯಾರು ಕೆಲಸಕ್ಕೆ ಹೋಗ್ತಾರೆ, ದುಡಿತಾರೆ ನೋಡಿ, ಸುದೃಢದ ವ್ಯಕ್ತಿಗಳಿಗೆ ಸಾವು ಬರೋ ಸಾಧ್ಯತೆ ಇರ್ತದೆ. ಚಿಕ್ಕ ಮಕ್ಕಳನ್ನು ಹಿಡಿದು ಕೆಲಸ ಮಾಡುವಂಥ ಹೆಂಗಸರು ಅಥವಾ ಗಂಡಸರಿಗೆ ಬರ್ತದೆ. ಯಾಕಂದ್ರೆ ಕಚ್ಚುವುದು ಹಗಲಲ್ಲಿ, ಸೊ ಕೆಲಸ ಮಾಡೋರಿಗೆ ಅಬ್ವಿಯಸ್ಲಿ ಜಾಸ್ತಿ ಕಚ್ತದೆ. ಆದ ಕಾರಣ ಇಲ್ಲಿ ಸಾವಿನ ಪ್ರಮಾಣ ಖಂಡಿತ ಇದೆ. ಹಾಗೂ ಯಾವಾಗೆಲ್ಲ ಡೆಂಗು ರೋಗವನ್ನು ತುಂಬ ತೀರಾ ನಾವು ನೆಗ್ಲೆಕ್ಟ್ ಮಾಡ್ತಾರೆ ಆಗ ಸಾವು ಜಾಸ್ತಿ ಆಗ್ತದೆ. ಹಾಗೂ ಒಂದೇ ಜಾಗದಲ್ಲಿ ಮತ್ತೆ ಡೆಂಗು ಬರೋದ್ರಿಂದ ಸಾವಿನ ಪ್ರಮಾಣ ಜಾಸ್ತಿ ಬರುತ್ತೆ. ಓಕೆ, ಸೊ ಡಾಕ್ಟರ್, ಇದ್ರ ಬಗ್ಗೆ ಮಾತಾಡೋಣ, ಒಂದು ವಿರಾಮ ತಗೊಂಬರೋಣ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಡೆಂಗ್ಯೂ ಅನ್ನುವಂಥದ್ದು ಯೋಚನೆ ಮಾಡಬೇಕಾದಂತಹ ಜ್ವರ. ಯಾಕಂತ ಹೇಳಿದರೆ ಇದು ಯಾವ ರೀತಿ ಅಟ್ಯಾಕ್ ಆಗುತ್ತೆ ಅಂತ ಹೇಳಿದ್ರೆ ಒಂದು ಸಣ್ಣ ಸೊಳ್ಳೆಯಿಂದ, ಆದರೆ ಸಾವುವರೆಗೂ ಕೂಡ ನಾವು ಹೋಗಬಹುದು. ಇದ್ರ ಬಗ್ಗೆ ಯೋಚನೆ ಮಾಡೋಣ ಒಂದು ವಿರಾಮದ ನಂತರ. ಟೇಕ್ ಅ ಬ್ರೇಕ್.
ವಿರಾಮದ ಬಳಿಕ ಮತ್ತೊಮ್ಮೆ ನಮಸ್ತೆ ಡಾಕ್ಟರ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಸರ್ ಡಾಕ್ಟರ್, ಈಗ ವೈದ್ಯರಾಗಿ ನೀವೆಲ್ಲ ಸಲಹೆಯನ್ನು ಕೊಟ್ಟಿದ್ದೀರಾ, ಆದರೆ ಈಗ ನಾವು ಒಂದು ಸಾಹಸಕ್ಕೆ ಕೈ ಹಾಕ್ತೇವೆ, ನಾವೇ ನಮ್ಮನ್ನು ಗುಣ ಮಾಡಿಕೊಳ್ಳುವಂಥದ್ದಕ್ಕೆ ಮನೆ ಮದ್ದು ಅನ್ನುವಂಥದ್ದು. ಡೆಂಗ್ಯೂ ವಿಚಾರದಲ್ಲಿ ಮನೆ ಮದ್ದು ಬೇಕಾ ಅನ್ನುವಂಥದ್ದು? ಈಗ ಮೊದಲನೇದಾಗಿ ಡೆಂಗುಗೆ ಯಾವುದೇ ರೀತಿಯ ಮನೆ ಮದ್ದು ಇಲ್ಲ. ಮನೆ ಮದ್ದು ಅಂತ ಹೇಳಿದರೆ ಆಗ ನಾನು ಹೇಳಿದ ದ್ರವಾಂಶದ ಹೆಚ್ಚಿನ ಮದ್ದು, ಆಹಾರ, ಸಾಕಷ್ಟು ವಿಶ್ರಾಂತಿ ಹಾಗೂ ಡೇಂಜರ್ ಸೈನ್ಗಳು, ಯಾವುದು ತೊಂದರೆ ಇರುವಂಥ ಸೈನ್ಗಳುಂಟು ಅದನ್ನು ಆದಷ್ಟು ಬೇಗ ಗುರುತಿಸಿ ಆಸ್ಪತ್ರೆಗೆ ದಾಖಲಾಗೋದು. ಅದು ಬಿಟ್ಟರೆ ಬೇರೆ ಯಾವುದೇ ವಿಶೇಷವಾದ ವಸ್ತುಗಳನ್ನು ನೀಡಿ ಗುಣಪಡಿಸುವ ಸಾಧ್ಯತೆ ತುಂಬ ಕಮ್ಮಿ. ಜನ ವಾಟ್ಸಪ್ಪಲ್ಲಿ ಸಾಕಷ್ಟು ಬರ್ತದೆ, ನೀವು ನೋಡಿರ್ಬೋದು, ಅದನ್ನು ಕೊಡಿ ಇದನ್ನು ಕೊಡಿ, ಸಾಕಷ್ಟು ಇದೆ. ಈಗ ಹೆಚ್ಚಿನ ಅಂಶ ಕೆಲವೊಂದಷ್ಟು ಜನ ಕೆಲವೊಂದು ಪಪ್ಪಾಯಿ ಎಲೆಯ ರಸ ಕುಡೀರಿ ಅಂತ ಹೇಳ್ತಾರೆ, ಪ್ಲೇಟಿಲೆಟ್ ಜಾಸ್ತಿ ಆಗ್ತದೆ. ಈಗ ಮೊದಲನೇದಾಗಿ ಈ ಪ್ಲೇಟಿಲೆಟ್ ಅನ್ನೋ ವಿಷಯವೇ ಡೆಂಗು ಅಲ್ಲಿ ಇಲ್ಲ. ನೋಡಿ, ಪ್ಲೇಟಿಲೆಟ್ ಎಲ್ಲ ರೀತಿಯ ಜ್ವರದಲ್ಲೂ ಕಮ್ಮಿ ಆಗತ್ತೆ, ಡೆಂಗುವಲ್ಲೂ ಕಮ್ಮಿ ಆಗತ್ತೆ. ಸೊ ಪ್ಲೇಟಿಲೆಟ್ ಕಮ್ಮಿ ಆಗೋದನ್ನು ಜಾಸ್ತಿ ಮಾಡಿದ ತಕ್ಷಣ ಡೆಂಗು ಗುಣ ಆಗಿದೆ ಅಂತ ಹೇಳೋಕ್ಕಾಗಲ್ಲ. ಪಪ್ಪಾಯಿ ಎಲೆಯ ರಸ ತುಂಬ ತುಂಬ ತೀಕ್ಷ್ಣವಾಗಿರುತ್ತೆ. ಸೊ ಅದನ್ನು ಜಾಸ್ತಿ ಕುಡಿದ್ರೆ ಅಥವಾ ಪ್ರಮಾಣ ತಪ್ಪಿ ಕುಡಿದ್ರೆ ಅಥವಾ ಎಲ್ಲಿಯಾದರೆ ಹೆಚ್ಚು ಕಮ್ಮಿ ಆದರೆ ಆಗ ಆತನು ಗುಣ ಆಗುವವನು ಮತ್ತೆ ತೊಂದರೆಗೊಳಗಾಗಿ ಆಸ್ಪತ್ರೆಗೆ ಹೋಗುವ ಸಾಧ್ಯತೆ ಜಾಸ್ತಿ ಇರ್ತದೆ. ನಾವು ಸಾಕಷ್ಟು ನೋಡಿದ್ದೇವೆ, ಹುಷಾರಿದ್ದ ಏನೋ ರಸ ಕುಡಿದ್ರು, ಆಮೇಲೆ ವಾಂತಿ ಶುರುವಾಯಿತು, ಹೊಟ್ಟೆ ಉರಿ ಶುರುವಾಯಿತು, ಗ್ಯಾಸ್ಟ್ರೈಟಿಸ್ ಆಯಿತು, ಮತ್ತೆ ಅಡ್ಮಿಟ್ ಆಗಬೇಕಾದಿತ್ತು. ಸೊ ಇದು ಖಂಡಿತ ಅಗತ್ಯ ಇಲ್ಲ ಅನ್ನಿಸ್ತದೆ ನನಗೆ. ಯಾವುದೇ ರೀತಿಯ ಎಕ್ಸ್ಟರ್ನಲ್ ಫುಡ್ ಅಥವಾ ಮನೆ ಮದ್ದು ಅಗತ್ಯ ಇಲ್ಲ. ನೀವು ಅವನಷ್ಟಕ್ಕೆ ಬಿಡಿ, ಅವನು ಯಾವತ್ತೂ ತಗೊಳ್ಳೋ ಊಟನೇ ಕೊಡಿ, ಖಾರ ಹುಳಿ ಕಮ್ಮಿ ಮಾಡಿ. ಇನ್ನೊಂದಷ್ಟು ಜನ ಈಗ ವಿಶೇಷವಾಗಿ, ನನಗೆ ಗೊತ್ತಿಲ್ಲ, ಒಂದು 3-4 ವರ್ಷ ಮೊದಲು ನಾವು ಕಿವಿ ಹಣ್ಣಿನ ಬಗ್ಗೆ ಕೇಳೇ ಇಲ್ಲ. ಡೆಂಗು ಬಂದು 10-20 ವರ್ಷ ಆಯಿತು. ಕಿವಿ ಹಣ್ಣನ್ನು ಸಣ್ಣದಾಗಿ ಜನ ತಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಕಿವಿ ಹಣ್ಣು ತಿಂದರೆ ಡೆಂಗು ವಾಸಿ ಆಗ್ತದೆ. ಖಂಡಿತ ಅಂಥದ್ದು ಯಾವುದೇ ಸಂಶೋಧನೆಯಲ್ಲಿ ಅದು ಖಾತ್ರಿ ಆಗಿಲ್ಲ. ಸೊ ನೀವು ತುಂಬಾ ದುಡ್ಡು ಕೊಟ್ಟು ಒಂದು ಹಣ್ಣಿಗೆ 40 ರೂಪಾಯಿ 30 ರೂಪಾಯಿ ಕೊಟ್ಟು ಅದನ್ನು ತಿನ್ನೋ ಬದಲು ಮನೆಯಲ್ಲೇ ಸುತ್ತಮುತ್ತಲು ಸಿಗುವಂಥ ಪೇರಳೆ ಹಣ್ಣು ಇರ್ಬೋದು ಅಥವಾ ಬೇರೆ ಹಣ್ಣಾದ ಪಪ್ಪಾಯಿ ಇರ್ಬೋದು, ಇವುಗಳನ್ನು ತಿಂದರೆ ಖಂಡಿತವಾಗಿಯೂ ಜಾಸ್ತಿ ಬೆನಿಫಿಟ್ ಸಿಗ್ಬೋದು. ಎಸ್. ಸೊ ಡಾಕ್ಟರ್, ಈಗ ನೀವು ಹೇಳಿದ್ರೆ ನೀರನ್ನು, ಅದರಲ್ಲೂ ಸ್ವಚ್ಛ ನೀರಿನಿಂದ ಅದರಲ್ಲಿ ಸೊಳ್ಳೆ ಉತ್ಪತ್ತಿ ಆಗುವಂಥದ್ದು ಅಂತ, ಎಲ್ಲ ನೀರುಗಳನ್ನು ಮುಚ್ಚಲಿಕ್ಕೆ ಸಾಧ್ಯ ಇಲ್ಲ. ನಾವು ಕೆರೆ ಮುಚ್ತೇವೆ ಅಂತ ಹೇಳಿದ್ರೆ ಆಗುತ್ತೆ, ಇಲ್ಲ. ಅಂತಹ ಸಂದರ್ಭದಲ್ಲಿ ಏನು ಮಾಡಬಹುದು? ನೀರನ್ನು ನಾವು ನೀರಲ್ಲಿ ಸೊಳ್ಳೆ ಕೂರದಾಗೆ ಏನು ಮಾಡ್ಬೋದು? ಈಗ ಮೊದಲನೇದಾಗಿ ಏನು ಅಂತ ಹೇಳಿದ್ರೆ ನಾವು ಎರಡನ್ನಾಗಿ ಉಪಯೋಗಿಸ್ಬೋದು. ಒಂದು ಜೈವಿಕ ವಿಧಾನ. ಜೈವಿಕ ಅಂತ ಹೇಳಿದ್ರೆ ಒಂದಷ್ಟು ಮೀನುಗಳಿದೆ. ಈಗ ಮುಖ್ಯವಾಗಿ ಗಪ್ಪಿ ಮತ್ತು ಗಂಬೂಜಿ ಅಂತ ಹೇಳ್ತೀವಿ. ನಮ್ಮಲ್ಲಿರುವ ಸಾಕಷ್ಟು ಈ ಚಿಕ್ಕ ಪುಟ್ಟ ಮೀನುಗಳು ತಿಂತಾವೆಲ್ಲ ಅರಿವನ್ನು, ಹಾಗೇನಿಲ್ಲ. ಆದರೆ ಯಾವುದೇ ಮೀನು ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಗಪ್ಪಿ ಮೀನನ್ನು ಹಾಕ್ಬೋದು. ಈ ಗಪ್ಪಿ ಮೀನು ಎಲ್ಲ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಹಾಗೆ ಕೊಡ್ತಾರೆ ಉಚಿತವಾಗಿ. ಒಂದು 4-5 ಜೋಡಿ ಮೀನುಗಳನ್ನು ತಗೊಂಡು ಬಂದು ನಿಮ್ಮ ಬಿಂದಿಗೆ ಮೂಲಕ, ನಿಮ್ಮ ನೀರಿನ ಮೂಲಕ ಬಿಟ್ಟರೆ ಖಂಡಿತವಾಗಿಯೂ ಅವುಗಳ ತನ್ನ ಸಂಖ್ಯೆ ಜಾಸ್ತಿ ಮಾಡ್ಕೊಳ್ತದೆ. ಅದರಲ್ಲಿ ಹುಟ್ಟುವಂಥ ಎಲ್ಲ ಲಾರ್ವಗಳನ್ನು ನಾವು ತಿಂತವೆ. ಸೊ ಅದು ಒಂದು ವಿಧಾನ. ಎರಡನೇದಾಗಿ ಒಂದಷ್ಟು ನಾವು ಕ್ರಿಮಿನಾಶಕಗಳನ್ನು ಉಪಯೋಗಿಸ್ಬೋದು. ಈಗ ಟೆಮಿಫಾಸ್ ಅಂತ ಹೇಳ್ತೀವಿ ನಾವು, ಇದು ಇದ್ದದ್ರಲ್ಲಿ ತುಂಬ ಸೇಫ್ ಅಂತ ಹೇಳ್ತೀವಿ, ಅಥವಾ ಮನುಷ್ಯನ ಆರೋಗ್ಯಕ್ಕೆ ಯಾವುದೇ ರೀತಿ ಅಡ್ಡ ಪರಿಣಾಮ ಕೊಡದಂಥ ಕ್ರಿಮಿನಾಶಕ. ಅದಕ್ಕೆ ಅದರದ್ದೇ ಆದ ಒಂದು ಡೈಲ್ಯೂಷನ್ ಇರ್ತದೆ. 1 ಲೀಟರ್ ನೀರಿಗೆ ಸುಮಾರು 20 ml ಈ ಕ್ರಿಮಿನಾಶಕವನ್ನು ಹಾಕಿ ಅದನ್ನು ಮಿಕ್ಸ್ ಮಾಡಿದರೆ ಒಳ್ಳೆ ಹಾಲಿನ ರೀತಿಯ ಒಂದು ವ್ಯವಸ್ಥೆ ಬರ್ತದೆ. ಸೊ 10 ಲೀಟರ್ ನೀರಿಗೆ 2.5 ml ಈ ನೀರನ್ನು ಹಾಕಿದರೆ ಆಗ ಅದರಲ್ಲಿ ಲಾರ್ವಾ ಸಾಯ್ತದೆ, ಹೊಸ ಲಾರ್ವಾ ಉತ್ಪತ್ತಿ ಆಗಲ್ಲ. ಇದು ನಾವು ಹೇಳುವಂಥ ವಿಧಾನ. ಈಗ ಡೆಂಗ್ಯೂ ಅನ್ನುವಂಥದ್ದು ಯಾವ ಭಾಗದಲ್ಲಿ ಹೆಚ್ಚು ಕಾಣಿಸ್ಕೊಳ್ತದೆ? ಹಳ್ಳಿಯಲ್ಲಿಯಾ ಅಥವಾ ನಗರ ಪ್ರದೇಶದಲ್ಲಿ, ಅಥವಾ ಹೆಂಗಸರಿಗೆ ಬೇಗ ಅಟ್ಯಾಕ್ ಆಗುತ್ತಾ, ಗಂಡಸರಿಗೆ ಬೇಗ ಅಟ್ಯಾಕ್ ಆಗುತ್ತೆ? ಇದೆಲ್ಲವೂ ಪ್ರಶ್ನೆ ಕಾಡುವಂಥದ್ದೇ. ಇದಕ್ಕೊಂದು ಉತ್ತರ. ಈಗ ಮೊದಲನೇದಾಗಿ ಏನು ಅಂತ ಹೇಳಿದ್ರೆ, ನೋಡಿ, ಮೊದಲು ಆ ರೀತಿ ಇತ್ತು. ನಾವು ಹಳ್ಳಿಗಳಲ್ಲಿ ಜಾಸ್ತಿ ಡೆಂಗು ನೋಡ್ತಾ ಇದ್ವಿ, ಪಟ್ಟಣಗಳಲ್ಲಿ ಕಮ್ಮಿ ಇತ್ತು. ಬಟ್ ಈಗ ಉಲ್ಟಾ ಆಗಿದೆ. ಈ ಉಲ್ಟಾ ಯಾಕೆ ಆಗಿದೆ ಅಂತ ಹೇಳಿದ್ರೆ, ಪಟ್ಟಣದಲ್ಲಿ ನೀರು ದಿನ ಬರ್ತಾ ಇಲ್ಲ. ಸೊ ನೀರನ್ನು ತೆಗೆದಿಡ್ತಾ ಇದ್ದಾರೆ,
ನೀರನ್ನು ಸಿಕ್ಕ ಪಾತ್ರೆಯಲ್ಲಿ ತೆಗೆದಿಡ್ತಾರೆ. ತುಂಡು ಮಾಡಿದ ಬ್ಯಾರಲ್ಗಳು, ಮತ್ತು ಹಳೆಯ ಏನಾದರೂ ಆಯಿಲ್ ಇದ್ದು ಟ್ಯಾಂಕಿ ಇದ್ದರೆ ಅದರಲ್ಲಿ, ಆಯಿಲ್ ಬ್ಯಾರಲ್ ಇದ್ದರೆ ಅದರಲ್ಲಿ, ಯಾವುದೋ 20 ಲೀಟರ್ ಇದ್ದು ಬಿಸ್ಲೇರಿ ಹಾಳಾಗಿದ್ದ ಬಾಟ್ಲಿ ಇದ್ದರೆ ಅದರಲ್ಲಿ. ಸೊ ಇಂಥದ್ರಲ್ಲೆಲ್ಲ ನೀವು ನೀರನ್ನು ಸ್ಟೋರ್ ಮಾಡುವಾಗ ಅದನ್ನು ಸರಿಯಾಗಿ ಮುಚ್ಚಿಡ್ಲಿಕ್ಕೆ ಆಗೋದಿಲ್ಲ. ನೋಡಿ, ಹಳೆ ಕಾಲದಲ್ಲಿ ಕೂಡ ಸಿಂಪಲ್ ಇತ್ತು. ಮನೆಯಲ್ಲಿ ನೀರು, ಕುಡಿಯೋ ನೀರು ತೆಗೆದಿಟ್ಟಿದ್ರೆ ಅದ್ರ ಮೇಲೆ ಒಂದು ಮುಚ್ಚಳ ಇಡ್ತಾಯಿದ್ರು. ಸೊ ಮೊದಲನೇದಾಗಿ ಮುಚ್ಚಳ ಇಡಿ, ಅಥವಾ ಮುಚ್ಚಳ ಇರುವಂಥ ಪಾತ್ರೆಗಳಲ್ಲಿ ಮಾತ್ರ ನೀರನ್ನು ಸಂಗ್ರಹಿಸಿಡಿ. ಸೊ ಇದು ಒಂದನೇ ಉಪಾಯ. ಎರಡನೇದಾಗಿ ಈ ಸಂಪುಗಳು ಮತ್ತು ಟಾಂಕಿಗಳನ್ನು ಭದ್ರವಾಗಿ ಮುಚ್ಚಿ, ಸೊಳ್ಳೆ ಒಳಗೆ ಹೋಗೋದಾಗೆ. ನಮ್ಮಲ್ಲಿ ಒಂದು ಕ್ರಮ ಇದೆ ನೋಡಿ, ಈ ಟ್ಯಾಂಕಿಗಳಿಗೆ ಮುಚ್ಚಳ ಇರುತ್ತೆ, ಆದರೆ ಅದನ್ನು ಸರಿಯಾಗಿ ಮುಚ್ಚಲ್ಲ. ಒಂದು ವೇಳೆ ಮುಚ್ಚಿದ್ರು ಪೈಪನ್ನು ಅದರ ಆ ಮುಚ್ಚಳದ ಎಡೆಯಲ್ಲಿ ಪಾಸ್ ಮಾಡ್ತಾರೆ. ಪೈಪನ್ನು ಪಾಸ್ ಮಾಡಲಿಕ್ಕೆ ಅಂತಲೇ ಒಂದು ವ್ಯವಸ್ಥೆ ಮಾಡಿ ಕೊಟ್ಟಿದ್ದಾರೆ ಟ್ಯಾಂಕಿಯಲ್ಲಿ, ಅದರ ಮೂಲಕನೇ ಪಾಸ್ ಮಾಡಬೇಕೇ ಹೊರತು ಮುಚ್ಚಳವನ್ನು ಎತ್ತಿಟ್ಟು ನೀವು ಟ್ಯಾಂಕಿಗೆ ಪೈಪ್ ಕೊಟ್ಟರೆ ಅಷ್ಟು ಜಾಗದಲ್ಲಿ ಏನಿದೆ ಅಲ್ಲಿಂದ ಸೊಳ್ಳೆ ಹೋಗ್ತದೆ. ಸೊ ಇದೆಲ್ಲ ಚಿಕ್ಕ ಪುಟ್ಟದು. ನೀವು ಮನೆ ಕಟ್ಟುವಾಗಲೇ ನಿಮ್ಮ ಊರಲ್ಲಿ ಸೊಳ್ಳೆ ಜಾಸ್ತಿ ಇದೆ ಅಂತ ಆದರೆ, ಅಥವಾ ಈಗ ನಾವೀಗ ಮಂಗಳೂರು ನಗರಕ್ಕೆ ಕೇಳೋದಿದ್ರೆ, ಮನೆಯ ಎಲ್ಲ ಕಿಟಕಿಗಳಿಗೂ ಸೊಳ್ಳೆಯ ಪರದೆಯ ರೀತಿಯ ಒಂದು ಮೆಶ್ ಸಿಗತ್ತೆ. ಈಗ ಸ್ಟೀಲ್ ಮೆಶ್ ಇರ್ಬೋದು, ಅಲ್ಯೂಮಿನಿಯಂ ಮೆಶ್ ಇರಬಹುದು, ಪರದೆ ಸಿಗತ್ತೆ. ಅದನ್ನು ಪರ್ಮನೆಂಟಾಗಿ ಅಳವಡಿಸಿ. ಆಗ ಏನಾಗ್ತದೆ ಅಂತೇಳಿ, ನೀವು ಸಂಜೆ ಹೊತ್ತಾಗ್ಬೋದು, ಹಗಲು ಹೊತ್ತಾಗ್ಬೋದು, ಅದನ್ನು ಓಪನ್ ಇಡ್ಬೋದು. ಗಾಳಿ ಬರುತ್ತೆ, ಬೆಳಕು ಬರುತ್ತೆ, ಸೊಳ್ಳೆ ಬರಲ್ಲ. ಇಲ್ಲ ಅಂತೇಳಿ ನೀವು ಖಾಲಿ ಕಿಟಕಿ ಓಪನ್ ಇಟ್ಟರೆ ಅದರ ಮೂಲಕ ಸೊಳ್ಳೆ ಬರುತ್ತೆ. ಈಗ ಎಲ್ಲ ಅಲ್ಯೂಮಿನಿಯಂ ಕಿಟಕಿಗಳನ್ನು ಮಾಡುವಾಗ ಇದು ಖಂಡಿತ ಒಂದು ಚಾನಲನ್ನು ಇದೇ ರೀತಿಯನ್ನು ಚಾನಲ್ ಮಾಡ್ತಾರೆ. ತುಂಬ ಒಳ್ಳೆಯ ವಿಷಯ. ಮನೆಯ ಮುಂಭಾಗಲಿಗೂ ಅದೇ ರೀತಿ ಮಾಡ್ಬೋದು. ಯಾವುದೇ ಮನೆಯ ಒಳಗೆ ನಿಮ್ಮ ಯಾವುದೇ ರೀತಿಯಲ್ಲಿ, ಈಗ ಟ್ಯಾರೇಸ್ ಮನೆ ಕಟ್ಟೋದಿದ್ರೆ ಇದೆಲ್ಲ, ಹಂಚಿನ ಮನೆಯಲ್ಲಿ ಈ ವ್ಯವಸ್ಥೆ ಬರಲ್ಲ, ಅಲ್ಲಿ ಬೇರೆನೇ ಇರುತ್ತೆ. ಸೊಳ್ಳೆ ಬಾರದಂಥ ಪರದೆಗಳನ್ನು ಅಳವಡಿಸಿ ಮಲಗುವಾಗ ಸಾಧ್ಯ ಇದ್ದರೆ ಸೊಳ್ಳೆ ಪರದೆ ಹಾಕ್ಕೊಳ್ಬೋದು. ಸೊ ಇದು ಇಂಪಾರ್ಟೆಂಟ್ ವೇ. ನಮ್ಮ ಮನೆಯಲ್ಲಿ ಸೊಳ್ಳೆ ಉತ್ಪತ್ತಿ ಆಗೋದಾಗೆ ನೋಡ್ಬೋದು. ಇತ್ತೀಚೆಗೆ ನಾವು ನೋಡಿದ್ದು ಹೊಸ್ತು, ಮನೆ ಒಳಗಡೆ ಈಗ ಸಡನ್ನಾಗಿ ಗಾರ್ಡನ್ ಮಾಡ್ತಾ ಇದ್ದಾರೆ ಮನೆ ಒಳಗಡೆ, ಹೊರಗಡೆ ಅಲ್ಲ. ಸೊ ಅಲಂಕಾರಿಕ ಹೂಗಳು, ಮತ್ತು ಈ ದುಡ್ಡಿನ ಮರ ಅಂತೇಳಿ ಮನಿ ಪ್ಲ್ಯಾಂಟ್ ಅಂತ ಒಂದು ಇಟ್ಕೊಡ್ತಾರೆ. ದುಡ್ಡಾಗುವ ಮರ, ದುಡ್ಡು ಜಾಸ್ತಿ ಆಗುವಂತೆ ಲಕ್ ತರುವ ಮರ ಅಂತೇಳಿ ಮನಿ ಪ್ಲ್ಯಾಂಟ್ ಇಟ್ಕೊಳ್ತಾರೆ. ಸೊ ಅಲ್ಲಿ ನೀರಲ್ಲಿ ಇಡ್ತೀರಿ, ಸೊ ಅದರಲ್ಲಿ ಸೊಳ್ಳೆ ಹುಟ್ಟುತ್ತದೆ. ಸೊ ಅಂಥ ಪ್ಲ್ಯಾಂಟ್ಗಳ ನೀರನ್ನು ವಾರಕ್ಕೊಮ್ಮೆ ಬದಲಾಯಿಸಿ. ನಿಮ್ಮಲ್ಲಿರುವ ನರ್ಸರಿಯಲ್ಲಿ ಅಥವಾ ನಿಮ್ಮ ಮನೆ ಮುಂದೆ ಇರುವ ಹೂದೋಟದಲ್ಲಿರುವ ಏನು ಬಾಸ್ಕೆಟ್ಗಳಲ್ಲಿ ನೀರು ಹೂ ಇಟ್ಟಿದ್ದೀರಿ, ಅದರ ಅಡಿಯಲ್ಲಿ ನೀರು ನಿಲ್ಲದಾಗೆ ನೋಡಿ. ಅಗತ್ಯಕ್ಕಿಂತ ಜಾಸ್ತಿ ನೀರು ಉಣಿಸಬೇಡಿ. ಹಾಗೂ ಮನೆಯಲ್ಲಿ ನಿಮ್ಮ ಸ್ಟ್ರಕ್ಚರಲ್ ಪ್ಲ್ಯಾನ್ ಹೇಗಿರಬೇಕು ಅಂತ ಹೇಳಿದರೆ ಎಲ್ಲೂ ನೀರು ನಿಲ್ಲದ ರೀತಿಯಲ್ಲಿ ಮಾಡಿ. ಸೊ ಈ ರೀತಿಯೆಲ್ಲ ನಾವು ಮಾಡಿದರೆ ಖಂಡಿತವಾಗಿ ನೀರು ನಿಲ್ಲಲ್ಲ. ನೀರು ನಿಂತರೆ ಆಗ ಹೇಳಿದಂಥ ಮುಚ್ಚಿಡ್ಬೋದು, ಕ್ರಿಮಿನಾಶಕ ಹಾಕ್ಬೋದು, ಗಪ್ಪಿ ಮೀನು ಹಾಕ್ಬೋದು, ಅಥವಾ ಸೊಳ್ಳೆ ಪರದೆ ಅಂತ ಚಿಕ್ಕ ರಂಧ್ರಗಳಿರುವ ಮೆಶ್ ಅಳವಡಿಸ್ಬೋದು. ಎಸ್. ಸೊ ಡಾಕ್ಟರ್, ಇನ್ನು ನಮ್ಮನ್ನು ನಾವು ಹೇಗೆ ಜಾಗರೂಕತೆಯಿಂದ ನೋಡ್ಕೊಳ್ಬೋದು ಅನ್ನುವಂಥದ್ದು ಒಂದು ಪ್ರಶ್ನೆ. ಖಂಡಿತ ಹೌದು. ಈಗ ಡೆಂಗ್ಯೂ ಅನ್ನುವಂಥದ್ದು ಅಷ್ಟೊಂದು ದೊಡ್ಡ ಕಾಯಿಲೆಯ ಅನ್ನುವಂಥದ್ದು ಕೂಡ, ಯಾಕಂತ ಹೇಳಿದ್ರೆ ಅದಕ್ಕಿಂತ ಭೀಕರವಾದ ಕಾಯಿಲೆಗಳು ಸುಮಾರಿದೆ. ಕ್ಷಯ ರೋಗ ಇರ್ಬೋದು, ಅಥವಾ ಮಲೇರಿಯಾ ಕೂಡ ಅಷ್ಟೇ ಪ್ರಭಾವ ಬೀರುತ್ತೆ. ಅದರ ನಡುವೆ ಡೆಂಗ್ಯೂ ಯಾಕೆ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ನಮ್ಮನ್ನು ಹೆದರಿಸ್ತಾ ಇದೆ? ಈಗ ಮೊದಲನೇದಾಗಿ ಯಾಕೆ ಅಂತ ಹೇಳಿದ್ರೆ, ಡೆಂಗ್ಯೂಗೆ ಮದ್ದಿಲ್ಲ. ಸಾವಿನ ಪ್ರಮಾಣ 6% ಇದೆ. 100ರಲ್ಲಿ 6 ಜನ ಸಾಯ್ಬೋದು. ಮತ್ತೆ ಸಾಯುವವರು ಮನೆಯ ದುಡಿಮೆಯನ್ನು ಮಾಡೋರು ಇರ್ತಾರೆ. ನೀವು ಆಗ ಕೇಳಿದ್ರೆ ಹೆಂಗಸ್ರ ಗಂಡಸ್ರ ಅಂತ. ಹೆಚ್ಚಾಗಿ ಗಂಡಸರಿಗೆ ಬರುತ್ತೆ, ಯಾಕಂತೇಳಿ ಹೊರಗಡೆ ದುಡಿಲಿಕ್ಕೆ ಹೋಗ್ತಾರೆ, ಹೊರಗಡೆ ಕಚ್ಚಿಸ್ಕೊಳ್ತಾರೆ. ಈಗ ಹಳ್ಳಿಗಳಿಂದ ಆದರೆ ತೋಟಕ್ಕೆ ಹೋಗ್ತಾರೆ. ತೋಟದಲ್ಲಂತೂ ಸಾಕಷ್ಟು ಕಡೆ ಸೊಳ್ಳೆ ಉತ್ಪತ್ತಿ ಆಗುತ್ತೆ. ತೋಟದಲ್ಲಿ ನಾನು ಹೇಳಿದ ಆಗದ ಮೆಥಡ್ಸ್ ಎಲ್ಲ ಯೂಸ್ ಆಗಲ್ಲ. ಮನೆಯಲ್ಲಿ ಆದರೆ ನೀವು ನೋಡ್ಬೋದು, ಮನೆಯಲ್ಲಿ ಪ್ಲಾಸ್ಟಿಕ್ ಕಪ್ ಬಿಸಾಡೋದಾಗೆ, ಒಡೆದ ಬಾಟ್ಲಿ ಚೌರಿ ಇಡೋದಾಗೆ, ಅಥವಾ ಕಡಿಯು ಕಲ್ಲು ಹೊರಗಡೆ ಇಲ್ಲದಾಗೆ, ಇದೆಲ್ಲ ನೋಡ್ಕೋಬೋದು. ಬಟ್ ತೋಟದಲ್ಲಿ ಎಷ್ಟೊಂದು ಕಡೆ ಕಂಗು ತೆಂಗು ಇದ್ರ ಎಲೆಗಳಲ್ಲಿ ಎಲ್ಲ ನೀರು ನಿಲ್ತದೆ. ಸೊ ಅಲ್ಲಿ ಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಹೋಗುವ ವ್ಯಕ್ತಿ ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಬೇಕು. ಸೊ ಫುಲ್ ಡ್ರೆಸ್ ಹಾಕ್ಬೋದು, ಅಥವಾ ಆಗ ಹೇಳಿದಂಥ ಎಣ್ಣೆಗಳನ್ನು ಮಲಮಗಳನ್ನು ಹಚ್ಕೊಳ್ಬೋದು. ಈ ಮೂಲಕ ತನ್ನನ್ನು ತಾನು ರಕ್ಷಣೆ ಮಾಡ್ಬೋದು. ಸೊ ಹಳ್ಳಿಯ ತೋಟವನ್ನೆಲ್ಲ ಸೊಳ್ಳೆ ಇಲ್ಲದಾಗೆ ಮಾಡಲಿಕ್ಕೆ ತುಂಬಾ ಕಷ್ಟ. ನೀವು ಮನೆಯನ್ನು ಸೊಳ್ಳೆ ಇಲ್ಲದಾಗೆ ಮಾಡ್ಬೋದು, ಮನೆಯ ಸುತ್ತಮುತ್ತ ಸೊಳ್ಳೆ ಇಲ್ಲದಾಗೆ ಮಾಡ್ಬೋದು. ತೋಟಗಳು ತುಂಬ ದೊಡ್ಡದಿರ್ತದೆ, ಆದರೂ ಅಲ್ಲೂ ಸಾಕಷ್ಟು
ಮಾಡಬಹುದು, ಇಲ್ಲ ಅಂತಿಲ್ಲ. ಈಗ ಮೊದಲು ರಬ್ಬರ್ ಇಲ್ಲಿ ಸಂಗ್ರಹಣೆಗಾರರು ಏನು ಮಾಡ್ತಾಯಿದ್ರು ಅಂತ ಹೇಳಿದ್ರೆ, ರಬ್ಬರ್ನ ಸಂಗ್ರಹಣೆಗೆ ಒಂದು ಚಿಪ್ ಇಡ್ತಾಯಿದ್ರು ಅಥವಾ ಒಂದು ಕಪ್ ಇಡ್ತಾಯಿದ್ರು. ರಬ್ಬರ್ ಸಂಗ್ರಹಿಸಿದ ನಂತರ ಅದನ್ನು ಉಲ್ಟಾ ಇಡ್ಬೋದು. ಆ ವ್ಯಕ್ತಿ ಅದನ್ನು ಸಂಗ್ರಹಣೆ ಮಾಡೋದು ಅದನ್ನು ಹೇಗಿದ್ರೂ ಬಗ್ಗಿಸ್ತಾನೆ. ಅಲ್ಲಿ ಬಗ್ಗಿದ ಪರಿಸ್ಥಿತಿಯಲ್ಲಿ ಇಟ್ಟರೆ ಅಲ್ಲಿ ನೀರು ನಿಲ್ಲಲ್ಲ. ಅದೇ ರೀತಿಯಲ್ಲಿ ತೋಟಗಳಲ್ಲಿ ಕಂಗು ಕಡಿದ್ರೆ ಅದರಲ್ಲಿ ಒಂದು ಸ್ವಲ್ಪ ನೀರು ನಿಲ್ಲುವ ಸಾಧ್ಯತೆ ಇರುತ್ತೆ. ಅದಕ್ಕೆ ಹೊಯ್ಗೆ ತುಂಬಿಸ್ಬೋದು. ತೋಟದಲ್ಲಿರುವಂಥ ಕೆರೆಗಳಲ್ಲಿ ಚಿಕ್ಕ ಮೀನುಗಳನ್ನು ಬಿಡ್ಬೋದು ಅಥವಾ ಗಪ್ಪಿ ಮೀನುಗಳನ್ನು ಬಿಡ್ಬೋದು. ಸ್ಪ್ರಿಂಕ್ಲರ್ಗಳಲ್ಲಿ ಅದರಲ್ಲೂ ನೀರು ನಿಲ್ಲುತ್ತೆ. ಸೊ ಅವುಗಳನ್ನು ಕಾಲಕ್ಕೆ ನೀರನ್ನು ಹಾಯಿಸೋದ್ರ ಮೂಲಕ ಅದರಲ್ಲಿ ನೀರು ನಿಲ್ಲದಾಗೆ ಮಾಡ್ಬೋದು. ಯೋಚಿಸಿದರೆ ಸಾಕಷ್ಟು. ಒಬ್ಬ ವ್ಯಕ್ತಿ ಆತನು ಸುಮ್ಮನೆ ಹಾಗೆ ಕೂತ್ಕೊಂಡು ಒಂದು 5 ನಿಮಿಷ ಯೋಚಿಸಿದರೆ, ನನ್ನ ಮನೆಯಲ್ಲಿ ಸೊಳ್ಳೆ ಉತ್ಪತ್ತಿ ಆಗದಾಗೆ ನಾನು ನೋಡ್ಕೋತೇನೆ, ನಿಂತ ನೀರಲ್ಲಿ ಸೊಳ್ಳೆ ಆಗ್ತದೆ ಅಂತೆ ಯೋಚಿಸಿದರೆ ಖಂಡಿತವಾಗಿಯೂ ಒಬ್ಬ ವ್ಯಕ್ತಿ ಕೂತ್ಕೊಂಡು ಯೋಚಿಸ್ಬೇಕು, ನನ್ನಿಂದಾಗಿ ನನ್ನ ಊರಲ್ಲಿ ಸೊಳ್ಳೆ ಜಾಸ್ತಿ ಆಗಬಾರ್ದು ಅಂತ ಯೋಚಿಸಿದರೆ ಖಂಡಿತ ಅವನ ಮನೆಯಲ್ಲಿ, ಅವನ ತೋಟದಲ್ಲಿ, ಅವನ ಪರಿಸರದಲ್ಲಿ ಸೊಳ್ಳೆ ಉತ್ಪತ್ತಿ ಆಗಲ್ಲ. ಆ ಸೊಳ್ಳೆಯಿಂದ ಇನ್ನೊಬ್ಬರಿಗೆ ತೊಂದರೆ ಆಗಲ್ಲ. ಎಸ್ ಡಾಕ್ಟರ್, ವೈದ್ಯರಿಗೆ 2 ಜವಾಬ್ದಾರಿ ಇರ್ತದೆ. ಒಂದು ಚಿಕಿತ್ಸೆ ಕೊಡೋದು, ಇನ್ನೊಂದು ಅದ್ರ ಬಗ್ಗೆ ಜಾಗರೂಕತೆ ಒಂದು ತಲುಪಿಸುವಂಥದ್ದು, ಏನಿದೆ ಕ್ರಮಗಳು ಅಥವಾ ಅವೇರ್ನೆಸ್ ಕೊಡುವಂಥದ್ದು. ನೀವು ನಿಮ್ಮ ಕರ್ತವ್ಯ ಇವತ್ತು ಮಾಡಿದ್ರಿ. ನಮ್ಮ ಕರ್ತವ್ಯ ಏನಿದೆ ಸಮಾಜದಲ್ಲಿ? ಈ ಡೆಂಗ್ಯೂ ಅನ್ನುವಂಥದ್ದನ್ನು ಕಮ್ಮಿ ಮಾಡಲಿಕ್ಕೆ ನಾವೇನು ಒಂದು ಕೊಡುಗೆ ಕೊಡಬಹುದು? ಈಗ ಮೊದಲನೇದಾಗಿ ನಮ್ಮ ಮನೆಯಲ್ಲಿ ಒಬ್ಬನೇ ಡೆಂಗು ಬಂತು ಅಂತ ಹೇಳಿದ್ರೆ ಕೂಡಲೇ ಇನ್ನೊಬ್ಬರಿಗೆ ಡೆಂಗು ಬಾರದಾಗೆ ನೋಡಿ. ಮೊದಲನೇ ವಿಷಯ, ಅವನಿಗೆ ಬಂತು ಮತ್ತೆ ಅವನಿಗೆ ಬಾರದಾಗೆ ನೋಡಬೇಕು, ಅದು ಇಂಪಾರ್ಟೆಂಟ್. ಯಾಕಂದರೆ ಮತ್ತೊಂದು ಸಲ ಅವನಿಗೆ ಬಂದರೆ ಸೀರಿಯಸ್ ಆಗ್ಬೋದು. ಎರಡನೇದಾಗಿ ಅವನಿಂದ ರೋಗ ಇನ್ನೊಬ್ಬರಿಗೆ ಹರಡದಂತೆ ನೋಡಿ. 7 ದಿವಸ ಅವನ ಮನೆಯಲ್ಲಿ ಇರಿಸ್ಕೊಳ್ಳಿ. ಅವನಿಗೆ ಸರಿಯಾಗಿ ಸೊಳ್ಳೆ ಪರದ ಹಾಕಿ, ಅವನಿಗೆ ಸೊಳ್ಳೆ ಕಚ್ಚದಂಥ ಮಲಮ ಹಚ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಎಲ್ಲೂ ಕೂಡ ನೀರು ನಿಲ್ಲದಾಗೆ ನೋಡ್ಕೊಳ್ಳಿ. ಇನ್ನೊಬ್ಬರಿಗೆ ಡೆಂಗು ಹರಡದಾಗೆ ನೋಡಿ. ಒಂದು ವೇಳೆ ಇನ್ನೊಬ್ಬನಿಗೆ ಜ್ವರ ಬಂದರೆ ಕೂಡಲೇ ಅವನನ್ನು ಪರೀಕ್ಷೆಗೆ ಕರ್ಕೊಂಡು ಹೋಗಿ ಅದು ಡೆಂಗುವ ಅಥವಾ ಬೇರೆ ರೋಗನ ಅಂತ ಖಚಿತಪಡಿಸ್ಕೊಳ್ಳಿ. ಸೊ ಇಷ್ಟು ಮಾಡಿದರೆ ಖಂಡಿತ ನೀವು ನಿಮ್ಮಲ್ಲಿಂದ ಡೆಂಗು ಹರಡದಾಗೆ ನೋಡ್ಬೋದು. ಈ ಪ್ರತಿಯೊಬ್ಬರು ಈ ರೀತಿ ಯೋಚಿಸಿದರೆ ಡೆಂಗು ಖಂಡಿತವಾಗಿಯೂ ಜನರಿಗೆ ಹರಡೋದಿಲ್ಲ. ಈವನ್ ಶಾಲೆಗಳಲ್ಲಿ, ಮಾಲ್ಗಳಲ್ಲಿ, ಥಿಯೇಟರ್ಗಳಲ್ಲಿ, ಸಾಕಷ್ಟು ಥಿಯೇಟರ್ಗಳಲ್ಲಿ ನೀವು ನೋಡ್ಬೋದು ಸೊಳ್ಳೆ ಕಚ್ತಾ ಇರ್ತದೆ. ಸೊ ಆಗ ಅದು ಥಿಯೇಟರ್ ಮಾಲೀಕನ ಜವಾಬ್ದಾರಿ ಅಲ್ಲಿ ಸೊಳ್ಳೆ ಇರೋದ ಹಾಗೆ ಮಾಡೋದು, ಅಥವಾ ಒಂದು ಶಾಲೆ ಒಳಗೆ ಸೊಳ್ಳೆ ಇರೋದ ಹಾಗೆ ನೋಡೋದು. ಸೊ ಪ್ರತಿಯೊಬ್ಬನಿಗೂ ಅವನವನ ಸಂಸ್ಥೆಯಲ್ಲಿ, ಅವನವನ ವ್ಯವಸ್ಥೆಯಲ್ಲಿ ಸೊಳ್ಳೆ ಕಚ್ಚದ ಹಾಗೆ ನೋಡೋದು ಅವನ ಜವಾಬ್ದಾರಿ. ಇಲ್ಲ ಅಂತ ಹೇಳಿದರೆ ಏನಾಗ್ತದೆ, ನಾಳೆ ಶಾಲೆಯಲ್ಲಿ ಸಾಕಷ್ಟು ಮಕ್ಕಳಿಗೆ ಸೊಳ್ಳೆ ಕಚ್ಚಿ ಅಂದಿಂದ ಮನೆಗಳಿಗೆ ಅದು ರೋಗ ಹರಡ್ಬೋದು. ಸೊ ಈ ಎಲ್ಲ ಕಾರಣಗಳಿಂದ ಪ್ರತಿಯೊಬ್ಬನು ಕೂತ್ಕೊಂಡು ಯೋಚಿಸಿದರೆ ನಾನು ಡೆಂಗು ರೋಗವನ್ನು ಹೇಗೆ ಸಹಿಸ್ಬೋದು, ತಡೆಗಟ್ಟಬೋದು ಅಂತ ಯೋಚಿಸಿದರೆ ಖಂಡಿತವಾಗಿಯೂ ಡೆಂಗುವನ್ನು ನಾವು ನಮ್ಮ ಸಮಾಜದಿಂದ ಹೊಡೆದೋಡಿಸ್ಬೋದು. ಎಸ್, ಮೊದಲು ಯೋಚನೆ ಮಾಡೋಣ, ಆಮೇಲೆ ಯೋಜನೆ ಹಾಕೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಇವತ್ತು ನಿಮ್ಮ ಅಮೂಲ್ಯವಾದ ಕ್ಷಣ, ನೀವು ನಿಮ್ಮ ಕೆಲಸದ ನಡುವೆ ಬಂದಿದ್ದೀರಾ ಅವೇರ್ನೆಸ್ ಕೊಡುವ ಒಂದು ಉದ್ದೇಶದಿಂದ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಪಾತ್ರ ಏನು ಅಂತ ನಮಗೆ ಅರ್ಥ ಆದ ನಂತರ ಅದನ್ನು ನಿರ್ವಹಿಸದಿದ್ದರೆ ನಮ್ಮ ತಪ್ಪಾಗುತ್ತೆ. ಖಂಡಿತವಾಗ್ಲೂ ಇಂಥದ್ದೇನಾದರೂ ಒಳ್ಳೆ ಕೆಲಸ ಆಗುತ್ತೆ, ಆರೋಗ್ಯಯುತ ಸಮಾಜ ನಿರ್ಮಾಣಕ್ಕೆ ನಾವೇನಾದರೂ ಕೊಡುಗೆ ಕೊಡ್ಬೋದು ಅಂತಿದ್ರೆ ಖಂಡಿತ ಆ ಕೆಲಸಕ್ಕೆ ಕೈ ಜೋಡಿಸೋಣ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಸ್ಪಂದನ ಟಿವಿ. ನಮಸ್ಕಾರ.